ಆತ್ಮೀಯ ವೀಕ್ಷಕರೇ, ಸ್ಪಂದನ ವಾಹಿನಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಪ್ರತಿದಿನ ಕೂಡ ಒಂದಲ್ಲ ಒಬ್ಬರು ಬೇರೆ ಬೇರೆ ಏನು ವಿಭಾಗಗಳಲ್ಲಿ ಸಾಧನೆಯನ್ನು ಮಾಡಿದವರು ಲಾಕ್ಡೌನ್ ಸಂದರ್ಭದಲ್ಲಿ ನಿಜವಾಗಿ ಎಲ್ಲರ ಪಾಲಿಗೆ ಹೀರೋ ಅಂತ ಅನಿಸಿಕೊಂಡವರನ್ನು ನಾವು ಪರಿಚಯಿಸುವ ಮತ್ತು ಅವರ ಅನುಭವಗಳನ್ನು ತಿಳ್ಕೊಳ್ಳುವಂಥ ವಿಶೇಷವಾದಂಥ ನೇರ ಪ್ರಸಾರ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಇವತ್ತಿನ ದಿನ ಲಾಕ್ಡೌನ್ ಸಂದರ್ಭದಲ್ಲಿ ಅತ್ಯಂತ ಅಗತ್ಯವಾಗಿರುವ ಮತ್ತು ಜನರಿಗೆ ಬೇಕೇ ಬೇಕು ಅಂತ ಅನಿಸ್ಕೊಳ್ಳುವಂತಹ ಒಂದು ಸೇವೆ ಅಂದರೆ ಅದು ಊಟದ ವ್ಯವಸ್ಥೆ. ಅದರಲ್ಲೂ ಉಡುಪಿ ಜಿಲ್ಲೆಯ ಈ ಒಂದು ಕಾರ್ಯ ರಾಷ್ಟ್ರವನ್ನೇ ಗಮನ ಸೆಳೆದಿತ್ತು. ಕೇವಲ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಅನ್ನುವಂತಹ ಒಂದು ಸಂಸ್ಥೆ ತನ್ನ ಎಲ್ಲ ಹುಡುಗರನ್ನು ಸೇರಿಸಿಕೊಂಡು ದಿನಕ್ಕೆ ಸುಮಾರು 6,500ದಿಂದ 7,000ದವರೆಗೆ ಊಟವನ್ನು ಕೊಡ್ತಾ ಇತ್ತು ಅಂದರೆ ಅದು ನಿಜವಾಗ್ಲೂ ದಾಖಲೆ ಮತ್ತು ಅದೊಂದು ವಿಶಿಷ್ಟ ಸೇವೆ ಅಂತಲೇ ಹೇಳಬೇಕಾಗತ್ತೆ. ಆ ಒಂದು ಕೆಲಸದ ಒಂದು ಮುಖ್ಯ ಸಾರಥ್ಯವನ್ನು ವಹಿಸಿಕೊಂಡವರು ಮಂಜುನಾಥ್ ಹೆಬ್ಬಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನೊಂದೆಡೆ ಹೊಟ್ಟೆಗೆ ಉಣ್ಣುವುದಕ್ಕಾಯಿತು, ಆದರೆ ಅದರ ಜೊತೆ ಮುಖ್ಯವಾಗಿ ಬೇಕಾಗಿದ್ದು ನಮ್ಮ ಆರೋಗ್ಯದ ಏನು ಏರ್ಪೇರಾದಾಗ ನಮಗೆ ಸಹಾಯ ಮಾಡೋಕ್ಕೆ ಆಂಬುಲೆನ್ಸ್. ಇದು ಬಹಳ ಮುಖ್ಯ ಅಂತ ಅನಿಸ್ಕೊಳ್ಳೋ. ಕೆಲ ದಿನಗಳಿಂದ ಆಂಬುಲೆನ್ಸ್ ಡ್ರೈವರ್ಗಳನ್ನೇ ಕರೆದು ನಾವು ಅವರ ಜೊತೆ ಮಾತಾಡಿದ್ವಿ, ಅವರ ಸಂಕಷ್ಟಗಳನ್ನು ನಾವು ಕೇಳ್ಕೊಂಡಿದ್ದೀವಿ. ಇದರ ಜೊತೆಗೆ ಆಸ್ಪತ್ರೆ ಮುಂಭಾಗದಲ್ಲಿ ನಿಂತು ಅದೆಷ್ಟೋ ಜನರನ್ನು ಧರ್ಮಾರ್ಥವಾಗಿ ಚಿಕಿತ್ಸೆ ಕೊಡಿಸುವಲ್ಲಿ, ಅವರನ್ನು ಆಸ್ಪತ್ರೆಗೆ ತಲುಪಿಸುವಲ್ಲಿ ಮಹತ್ತರ ಪಾತ್ರವನ್ನು ನಿರ್ವಹಿಸಿದವರು ಯಶವಂತ್ ಕಲ್ಯಾಣ್ಪುರ್. ಅವರಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಸರ್. ನಾವೆಲ್ಲ ನೋಡಿದ್ದೀವಿ, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಡಿಯಾಳಿ ಮತ್ತು ಸಂಘ ಸಂಸ್ಥೆಗಳು ಹಾಗೂ ಸಂಘದ ಇತರ ಪದಾಧಿಕಾರಿಗಳೆಲ್ಲ ಸೇರಿಕೊಂಡು ಕೇವಲ ಇದು ಒಂದೆರಡು ದಿನಕ್ಕೆ ಸೀಮಿತವಾದಂತಹ ಯೋಜನೆ ಅಲ್ಲ. ಲಾಕ್ಡೌನ್ ಸಂದರ್ಭದಲ್ಲಿ ಹೋಟ್ಲ್ ಇರಲಿಲ್ಲ, ಅಂಗಡಿ ಇರಲಿಲ್ಲ, ಮಾಲ್ಗಳಿರಲಿಲ್ಲ, ಅಥವಾ ಬೇರೆ ಯಾವುದೇ ಫುಡ್ ಸರಬರಾಜು ಮಾಡುವಂಥ ವ್ಯವಸ್ಥೆಗಳಿರಲಿಲ್ಲ. ಅದಕ್ಕಿಂತಲೂ ಮುಖ್ಯವಾಗಿ ಲಾಕ್ಡೌನ್ ಅಂದರೆ ಇದುವರೆಗೆ ಯಾರಿಗೆ ಕೇಳಿ ಗೊತ್ತೂ ಇಲ್ಲ. ನಾವಂದರೆ ಲಾಕ್ಡೌನ್ ಅನ್ನೋದು ಪದವನ್ನೇ ಕೇಳಿದ್ದಿಲ್ಲ. ಎಲ್ಲೋ ಪ್ರೊಟೆಸ್ಟ್ಗಳಾದಾಗ ಅಥವಾ ಏನೋ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ, ಅಂದರೆ ಮುಖ್ಯವಾಗಿ ಕರ್ಫ್ಯೂ ಆಯಿತು ಅಂಥದ್ದೇನೋ ಘಟನೆಗಳಾದಾಗ ಅಲ್ಲಿ ಬಂದಾಯ್ತಂತೆ 3 ದಿನ ಅನ್ನೋದನ್ನು ಕೇಳಿದ್ದೀವಿ, 2 ದಿನ 3 ದಿನ. ಆದರೆ ಇದು ಯಾವುದನ್ನು ಕೇಳದೇ ಇರುವಂತಹ ಒಂದು ಜನ ಕೊರೋನಾ ಅನ್ನುವಂಥ ಹೆಸರನ್ನು ಕೇಳಿ ಭಯಗೊಳ್ಳುವುದ್ರ ಜೊತೆಗೆ ನೀವು ಮನೆಯಿಂದಲೇ ಹೊರಗೆ ಬರಬಾರ್ದು ಅನ್ನುವಂಥ ಒಂದು ಕಠಿಣ ಪರಿಸ್ಥಿತಿ ಇದ್ದಾಗ ಬರಬೇಕಾದವರು ಅಗತ್ಯ ಇದ್ದವರು ಬಂದು ಮನೆಯಲ್ಲೂ ಸಾಮಾನ್ಯ ಇಲ್ಲದಂಥ ಕೂತಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ಒಂದು ಊಟದ ಮಹತ್ತರ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರಿ. ಸರ್, ಈ ಸಂದರ್ಭ ಹೇಗಿತ್ತು, ನಿಮಗೆ ಅದು ಸವಾಲು ಹೇಗಾಯಿತು ಮತ್ತು ಎಷ್ಟು ಕಡೆಗಳಲ್ಲಿ ಇದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರಿ, ಯಾವ ರೀತಿಯ ತಯಾರಿ ಮಾಡ್ಕೊಂಡಿದ್ರಿ ಸರ್? ಮೊದಲು ಲಾಕ್ಡೌನು ಇವತ್ತು ರಾತ್ರಿ ಡಿಕ್ಲೇರ್ ಆದ ಕೂಡಲೇ ಆ ದಿವಸವೇ ನಮ್ಮ ಗಣೇಶೋತ್ಸವದ ಪ್ರಧಾನ ಕಾರ್ಯದರ್ಶಿ ಶ್ರೀ ರಾಘವೇಂದ್ರ ಕಿಣಿಯವರು ನನಗೆ ಫೋನ್ ಮಾಡಿದರು. ನಾನು ಸಹ ಅವರಿಗೆ ಫೋನ್ ಮಾಡುವ ಇದೆಲ್ಲ ಇದ್ದೆ. ಅವರು ಏನು ಫೋನ್ ಮಾಡಿದ್ದು ಕೇಳಿದರು. ನಾಳೆಯಿಂದ ಎಲ್ಲಿ ಸಹ ಹೋಟೆಲ್ ಗೀಟೆಲೆಲ್ಲ ಇಲ್ಲಲ್ಲ ಮಾರ್ರೆ, ಒಂದು ಊಟದ ಒಂದು ವ್ಯವಸ್ಥೆ ಮಾಡುವಣ ಅಂಥೇಳಿ ನಾವು ರಾಘವೇಂದ್ರ ಕಿಣಿಯರು ನನ್ನ ಹತ್ರ ಕೇಳಿದ್ರು, ನಾನು ಅವ್ರ ಹತ್ರ ಕೇಳಿದೆ. ಇಬ್ಬರು ಒಂದೇ ರೀತಿಯಲ್ಲಿ ಮಾತಾಡಿಕೊಂಡೆವು. ಆಯ್ತು, ನಾಳೆಯಿಂದ ಶುರು ಮಾಡುವ. ಬೇರೆ ನಾಳೆಯಿಂದ ಒಂದು ಪ್ರಾಯೋಗಿಕವಾಗಿ ಒಂದು ನಾವು ನರಸಿಂಹ ಕಿಣಿಯರ ಹೋಟೆಲ್, ಶ್ರೀನಿವಾಸ ಹೋಟೆಲ್, ಅಲ್ಲಿ ಸ್ಟಾರ್ಟ್ ಮಾಡುವ ಮತ್ತೆ ಅಂತಂತ ನೋಡುವ ಹೇಳಿ ಮರುದಿವಸದಿಂದಲೇ ನೆಕ್ಸ್ಟ್ ಡೇ ಪ್ರಪ್ರಥಮ ಬಾರಿಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಉಡುಪಿಯಲ್ಲಿ ನಾವು ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಿದೆ. ನಾವು ಪ್ರಥಮ ದಿನ ನಾವು ಒಂದು ವೆಹಿಕಲಲ್ಲಿ ಪಾರ್ಕಿಂಗ್ ಏರಿಯಾ ಮತ್ತು ಬಸ್ ಸ್ಟ್ಯಾಂಡ್, ಸಿಟಿ ಬಸ್ ಸ್ಟ್ಯಾಂಡ್ ಇಂಥ ಕಡೆಗಳೆಲ್ಲ ಆಹಾರ ಸರಬರಾಜು ಮಾಡಿತ್ತು. ಮತ್ತು ಮರುದಿವಸ ನಮಗೆ ಅದರ ಎಷ್ಟರಿಂದ ಶುರು ಮಾಡಿದ್ವಿ? ಸ್ಟಾರ್ಟಿಂಗ್ ನಾವು ಒಂದು 150 ಜನರಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಗೆ ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ, ಹಸಿದವರಿಗೆ ಊಟ ಕೊಡಬೇಕನ್ನೋ ಅದೇ ಒಂದು ಉದ್ದೇಶ. ಅಂದರೆ ಅಲ್ಲಿ ಭಿಕ್ಷುಕರು ಇರ್ಬೋದು, ವಸತಿ ರೈತರು ಇರ್ಬೋದು, ಅಥವಾ ಅಲ್ಲಿ ಕೆಲಸ ಇಲ್ಲದವರು ಅಲ್ಲ, ಕೆಲವರು ನಿರಾಶ್ರಿತರು ತುಂಬ ಜನ ಇದ್ದಾರೆ. ಅವರಿಗೆಲ್ಲ ಒಂದು ಸಣ್ಣ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದ್ದು. ಅದು ಮರುದಿವಸ ಆಗುವಾಗ ಒಂದು 400 ಜನಕ್ಕೆ ಹೋಯಿತು. ನಮಗೆ ಅಲ್ಲಿ ನೋಡುವಾಗ ಸಿಚುವೇಶನ್ ನೋಡುವಾಗ ಅಂದಾಜಾಯಿತು. ಮತ್ತು ಇದು ಬೆಳೀತಾ ಈಗ ನಾನು ವೃತ್ತಿಯಲ್ಲಿ ಅದೇ ಕೆಲಸ ಮಾಡ್ತಾ ಇರುವವನು. ಹಾಗಾಗಿ ನನಗೆ ಸ್ವಲ್ಪ ಅನುಭವ ಇತ್ತು. ನನಗೆ ಗಣೇಶೋತ್ಸವ ಜವಾಬ್ದಾರಿ ಬೇಕಾಗ್ಬೋದು ಹೇಳಿ ಮತ್ತೆ ಮುಂದಕ್ಕೆ ನಮ್ಮ ಕ್ಯಾಟ್ರಿಂಗ್ ಹೌಸಲ್ಲಿ ನಾವು ಮಾಡ್ಲಿಕ್ಕೆ ಶುರು ಮಾಡಿತ್ತು. ಅಲ್ಲಿ ಒಂದು 400, 500, 600, 800, 1000ವರೆಗೆ ಹೋಯಿತು. ಅದರ ನಂತರ ಒಂದು 10 ದಿವಸ ಕಳೆಯುವಾಗ ಪುನಃ ಇದು ಮತ್ತಷ್ಟು ಸಾಕಾಗಲಿಕ್ಕಾಯಿತು. ಫಸ್ಟಿಗೆ ನಮ್ಮದು ಒಂದು ವೆಹಿಕಲ್ ಇತ್ತು, ಮತ್ತು ಒಂದು 4-5 ದಿವಸ ಹೋಗುವಾಗ 2 ವೆಹಿಕಲ್ ಆಯಿತು, ಮತ್ತು ಒಂದು ಸ್ವಲ್ಪ ದಿವಸ ಹೋಗುವಾಗ 3 ಆಯಿತು, ಕೊನೆಗೆ ನಮ್ಮ 5 ವೆಹಿಕಲ್ ಆಯಿತು.
5 ವೆಹಿಕಲ್ ಅಂದರೆ ನಮ್ಮದು ಸರ್ ಒಂದು 31 ಸೆಂಟರ್ ಆಯಿತು. ಒಂದು 4 ಸೆಂಟರಿಂದ ಸ್ಟಾರ್ಟ್ ಆದ್ದು 31 ಸೆಂಟರ್. ಇಲ್ಲಾಂದರೆ ಇಲ್ಲಿಂದ ಪರ್ಕಳದವರೆಗೆ ಸಹ ಹೋಗ್ತಿತ್ತು. ಅಂದರೆ ಎಲ್ಲೆಲ್ಲಿ ನಾವು ಜಂಕ್ಷನ್ ಮಾಡ್ತಿತ್ತು ಅದಕ್ಕೆಲ್ಲ ಬೇರೆ ಬೇರೆ ಟೀಮ್ ಮಾಡಿ ಒಂದೇ ಕಡೆ. ಈಗ ಮತ್ತು ನಮಗೆ ಇಲ್ಲಿ 1,000 ಮೇಲೆ ಪಟ್ಟ ನಂತರ ನಾವು ಶಾರದಾ ಮಂಟಪದ ಒಂದು ಆಡಳಿತ ಮಂಡಳಿಯನ್ನು ಸಂಪರ್ಕ ಮಾಡಿತ್ತು. ಅವರು ಉಚಿತವಾಗಿ ನಮಗೆ ಹಾಲ್ಗಳನ್ನೆಲ್ಲ ಸ್ಪೇಸ್ ತಯಾರು ಮಾಡಲಿಕ್ಕೆ ಹೌದು ನಮಗೆ ಒಂದು 10-11 ಗಂಟೆ ಒಳಗೆಲ್ಲ ತಯಾರಾಗಬೇಕು. ಅದರಂತ ಪ್ಯಾಕಿಂಗ್ ಆಗಬೇಕು. 12ವರೆಗೆ ನಾವು ಕ್ಲಪ್ತ ಸಮಯಕ್ಕೆ ಒಂದು 5 ವಾಹನ ಮಾಡಿ ಎಲ್ಲ ಒಂದು ನಮ್ಮ 31 ಸೆಂಟರಿಗೂ ಕೂಡ ನಾವು ತಲುಪಿಸುವ ಒಂದು ಕೆಲಸವನ್ನು ಮಾಡಿದೆ. ಇದರಲ್ಲಿ ನಮ್ಮ ಪ್ರಪ್ರಥಮವಾಗಿ ನಮ್ಮ ಗಣೇಶೋತ್ಸವ ಸಮಿತಿ, ಅದರೊಂದಿಗೆ ನಮ್ಮ ಗೌರವಾಧ್ಯಕ್ಷರು ಶಾಸಕರಾದ ರಘುಪತಿ ಭಟ್ರು ಅವರು ನಮ್ಮ ಒಂದು 40 ದಿನ ಒಂದು ದಿನವೂ ಬಿಡದೆ ಪ್ರತಿ ದಿನವೂ ಅವರು ನಮ್ಮ ಇದಕ್ಕೆ ಕಾರ್ಯಕ್ರಮ ಬರ್ತಾಯಿದ್ರು. ಮತ್ತು ಪ್ರತಿಯೊಂದು ಸೆಂಟರಿಗೆ ಹೋಗಿ ಎಲ್ಲ ವಿಚಾರಿಸ್ತಾಯಿದ್ರು. ಬಹುಶಃ ನನಗಂದುಕೊಂಡ ಹಾಗೆ ಮೊದಲಿಗೆ 150 ಇದ್ದದ್ದು ಮತ್ತೆ ನೀವು ರಾತ್ರಿ ಊಟ ಕೂಡ ಶುರು ಮಾಡಿದ್ರಿ ಅಂತ. ರಾತ್ರಿ ಊಟ ಒಂದು 2ನೇ ಲಾಕ್ಡೌನ್ ಆದ ನಂತರ ಅದು ನಮ್ಮದೇ ಒಂದು ಬೇರೆ ಸಮಾನ ಮನಸ್ಕರದು ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಸಮಿತಿ ಆ ಟೀಮಿಂದ ಸ್ಟಾರ್ಟ್ ಮಾಡಿದ್ರು. ಈಗ ಒಟ್ಟು ಡೈಲಿ ಸಹ ಎಷ್ಟು ಊಟ ಹೋಗ್ತೀವಿ ಸರ್? ಹೇಗೆ, ಎಷ್ಟು ಜನ ಇದ್ರು ನಿಮ್ಮ ಜೊತೆ? ನಮ್ಮ ಜೊತೆಗೆ ನಮ್ಮ ಹತ್ರ ಕಾರ್ಯಕರ್ತರ ಪಡೆ ದೊಡ್ಡದುಂಟು. ಒಂದು ನಮ್ಮ ಗಣೇಶೋತ್ಸವ ಹೇಳಿದರೆ ಒಂದು 250 ಜನ ಕಾರ್ಯಕರ್ತರಿದ್ದಾರೆ. ನೀವು ಒಂದು ಫೋನ್ ಮೆಸೇಜ್ ಹಾಕಿದರೆ ಆ 250 ಜನ ಒಟ್ಟಾಗುವ ಯಾವುದೇ ಸಂದರ್ಭದಲ್ಲಿ ಒಟ್ಟಾಗಲಿಕ್ಕೆ ಅವರು ರೆಡಿ ಇದ್ದಾರೆ. ಒಂದು ಡೆಡಿಕೇಶನ್ ಇದೆ ಅಂತ ಒಂದು ಟೀಮ್ ನಮ್ಮ ಹತ್ರ ಉಂಟು. ಅದರ ಎಲ್ಲ ನಾಯಕತ್ವ ಅಂದರೆ ನಮ್ಮ ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಕಿಣಿಯರು ಮತ್ತು ವಸಂತ ಭಟ್ರು ಅವರು ನಮ್ಮ ಗಣೇಶೋತ್ಸವಕ್ಕೆ 54ನೇ ವರ್ಷದ್ದು. ಅಲ್ಲಿಂದ ಸಮೇತ ಅವರು ಅದರ ಒಂದು ನೇತೃತ್ವ ಇದು ವಹಿಸ್ಕೊಂಡಿದ್ದಾರೆ. ಈಗ ಒಟ್ಟಾರೆಯಾಗಿ ನೀವು ಒಂದು ಇದನ್ನು ಇಷ್ಟು ತಯಾರು ಮಾಡಬೇಕಾದ್ರೆ ಎಷ್ಟು ಹೊತ್ತು ಬೇಕಾಗ್ತಿತ್ತು? ಯಾಕೆಂದರೆ ನೀವು 100 ತಯಾರು ಮಾಡೋದು ಒಂದು 4-5 ಜನ ಸೇರಿಕೊಂಡು ಅಲ್ಲಿ ನಿಮ್ಮ ಹತ್ರ ಹೇಗೂ ಸಾಧಾರಣ ಸಲಕರಣೆಗಳಿದ್ದಾಗ ಮಾಡ್ಬೋದು. ಈ ಮದುವೆಗೆ ಬಂದಾಗ ಅಲ್ಲಿ ಮದುವೆಗೆ ಬಂದಿರ್ತಾರೆ ಜನ, ಅವ್ರಿಗೆ ಅಲ್ಲೇ ಊಟ ಬಡಿಸೋದು ದೊಡ್ಡ ವಿಷಯ ಆಗೋದಿಲ್ಲ. ಒಂದು 10 ನಿಮಿಷ ಕೂತ್ರು 15 ನಿಮಿಷ ಕೂತ್ರು ನೀವು ಸಿದ್ಧತೆ ಮಾಡಿ ಬಡಿಸ್ಬೋದು. ಈ 31 ಸೆಂಟರ್ಗಳನ್ನು ಇಟ್ಟುಕೊಂಡು ಎಷ್ಟು ಜನ ಇರ್ತಾರೆ ಅನ್ನೋ ಒಂದು ನಮಗೆ ಅಂದಾಜು ಕೂಡ ಇಲ್ಲದೆ ಅದಕ್ಕೆ ಬೇಕಾದ ಇಷ್ಟು ಕ್ರೇಟ್ಗಳು ಇರ್ಬೋದು, ಅದಕ್ಕೆ ಬೇಕಾದ ಏನು ಪ್ಯಾಕಿಂಗ್ ಸಲಕರಣೆಗಳಿರ್ಬೋದು, ಇದನ್ನೆಲ್ಲ ಮಾಡಲಿಕ್ಕೆ ಓವರಾಲ್ ನಿಮಗೆ ಸಪೋರ್ಟ್ ಹೇಗೆ ಬಂತು ಸರ್? ಅದು ಅಂದರೆ ನಮಗೆ ಪ್ರಪ್ರಥಮ ದಿನದಿಂದ ಸಹ ನಮ್ಮದ ಕಾರ್ಯಕರ್ತರ ಪಡೆ ಉಂಟು. ಮತ್ತು ನಾವು ಶಾರದಾ ಮಂಟಪದಲ್ಲಿ ಒಂದು ವಿಶಾಲ ಜಾಗ ಇರಲಿಕ್ಕೆ ಹೋಗಿ ಬೆಳಿಗ್ಗೆ ನಮ್ಮ ಅಡುಗೆಯವ್ರದ್ದೊಂದು ಟೀಮ್ ಉಂಟು. ಅವರು ಬೆಳಿಗ್ಗೆ ಒಂದು 4-5 ಗಂಟೆಗೆ ಬರ್ತಾರೆ. ಅವರಿಗೆ ಅಂದರೆ ನಮಗೆ ಇದರಲ್ಲಿ ಸ್ವಲ್ಪ ಕಾರ್ಯಕರ್ತರು ಸಹ ನಮ್ಮ ಸ್ವಯಂ ಸೇವಕರು ಅವರು ಸಹ ಅದರಲ್ಲಿ ಬೆಳಿಗ್ಗೆ ತರಕಾರಿ ಕಟ್ ಮಾಡಲಿಕ್ಕೆ 5 ಗಂಟೆಗೆ ಬರ್ತಿದ್ರು. ತರಕಾರಿ ಕಟ್ ಮಾಡಿ ಅಡುಗೆಯವರಿಗೆ ಬೇಯಿಸುವುದು ಮಾತ್ರ ಕೆಲಸ, ಬಾಕಿ ಎಲ್ಲ ನಮ್ಮ ಸ್ವಯಂ ಸೇವಕರು ಮಾಡ್ತಿದ್ರು. ನಮ್ಮದೊಂದು ಸ್ವಯಂ ಸೇವಕರ ಟೀಮ್, ಅದರಲ್ಲಿ ಮಹಿಳೆಯರಿದ್ದಾರೆ, ಪುರುಷರಿದ್ದಾರೆ, ಮಕ್ಕಳೆಲ್ಲ. ಹೌದು, ನಾವೊಂದು ದಿನನಿತ್ಯ ಸಾಧಾರಣ ಒಂದು 80 ಜನ ಅಲ್ಲಿ ಭಾಗವಹಿಸ್ತಿತ್ತು. ಆದರೂ ಮತ್ತೆ ಫೋನ್ ಬರ್ತಾಯಿತ್ತು. ಆದರೆ ನಮಗೆ ಕಾರ್ಯಕರ್ತರು ತುಂಬ ಜಾಸ್ತಿ ಅದರಲ್ಲಿ ಸಾಮಾಜಿಕ ಅಂತರ ಹೌದು. ನಾವು ಒಂದು ಈಗ ಬೆಳಿಗ್ಗೆ ಬರುವವರಿಗೆ ಒಂದು ಟೀಮು, ಮತ್ತು ಈ ಲೈನಿಗೆಲ್ಲ ಹೋಗ್ತಾರೆ ನಮ್ಮ 5 ಗಾಡಿ ಅವರು ಸರಬರಾಜು ಮಾಡೋರು, ಅವರು ಒಂದು 11 ಗಂಟೆಗೆ ಬರಲಿಕ್ಕೆ ಹೇಳ್ತಿತ್ತು. ಯಾಕಂದರೆ ಇಲ್ಲಿ ರಶ್ ಆಗೋದು ಬೇಡ ಹೇಳಿ. ಅಂದರೆ ಒಂದು ನಾವು ಫುಡ್ ಅಂದರೆ ಒಟ್ರಾಶಿ ಫುಡ್ ಮಾಡಿ ಕಳಿಸ್ತಿರಲಿಲ್ಲ. ಒಂದು ಹೈಜಾನಿಕ್ ಆಗಿ ಆ ಪ್ಯಾಕಿಂಗ್ ಸಿಸ್ಟಮ್ ನಮಗೆ ಶಾಸಕರು ಮೊದಲೇ ಹೇಳಿದ್ದಾರೆ, ಒಂದು ಪ್ರೆಸೆಂಟೇಷನ್ ಅಷ್ಟು ಕ್ಲಿಯರ್ ಇರಬೇಕು ಹೇಳಿ. ಅಲ್ಲ ಅಂದರೆ ಕೊಟ್ಟದ್ದವನಿಗೆ ನೆಮ್ಮದಿ ತರಬೇಕು, ಆ ಫುಡ್ ಅಷ್ಟು ರುಚಿ ಆಗಬೇಕು. ಮತ್ತು ಆ ಕೊಡುವ ನಾವೀಗ ಕೊರೋನಾ ಇದರಿಂದ ನಮ್ಮ ಪ್ಲೇಟು ಚಮಚ ಅದನ್ನೆಲ್ಲ ಯೂಸ್ ಮಾಡದೆ ನಾವು ಆ ಕಂಟೈನರ್ ಉಂಟಲ್ಲ ಅದರಲ್ಲಿ ಹಾಕಿ, ಅದು ಸ್ವಲ್ಪ ಕಾಸ್ಟ್ಲಿ ಬೀಳ್ತಿತ್ತು, ಆದರೂ ಆ ಕಂಟೈನರ್ ಹಾಕಿ ಸಿಸ್ಟಮೆಟಿಕ್ಕಾಗಿ ಪ್ಯಾಕ್ ಮಾಡಿ ಪ್ರತಿಯೊಂದು ಕೇಂದ್ರಕ್ಕೂ ಒಂದು ಅಂತರದಲ್ಲಿ ಟೇಬಲ್ ಇಟ್ಕೊಂಡು ಅದರ ಮೇಲೆ ಇಟ್ಟು ಎಲ್ಲ ಸ್ಯಾನಿಟೈಸರ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ 3-3 ಫೀಟ್ ಅಂತರ ಇಟ್ಕೊಂಡು ಎಲ್ಲ ಸಿಸ್ಟಮೆಟಿಕ್ ಆಗಿ ಎಲ್ಲ ವ್ಯವಸ್ಥೆ ಮಾಡ್ತಿತ್ತು. ಒಂದೇ ಒಂದು ಕಡೆ ನಮ್ಮ ಕಂಪ್ಲೇಂಟ್ ಬರಲಿಲ್ಲ. ಬಹುಶಃ ಇದು ರಾಜ್ಯಕ್ಕೆ ಮಾದರಿಯಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕೆಂದರೆ 1 ದಿನ 2 ದಿನದಲ್ಲಿ ಮುಗಿದು ಹೋಗುವಂಥ ಕೆಲಸ ಅಲ್ಲ, ಅದಕ್ಕಿಂತಲೂ ಜಾಸ್ತಿ ಏನಂದರೆ ಒಂದಷ್ಟು ಕಟ್ಟುಪಾಡುಗಳು. ಯಾಕೆ ಇವ್ರ ಜೊತೆ ಇದ್ದ ಸ್ವಯಂ ಸೇವಕರಿಗೂ ಕಷ್ಟನೇ ಇತ್ತು. ಅವರೇನು ಯಾವುದೇ ರೀತಿಯಿಂದ ಇನ್ಕಮನ್ನು ಮಾಡ್ಕೊಂಡು ಬಂದವರಲ್ಲ. ಈಗ ಅವರೆಲ್ಲ ಇನ್ಕಮ್ ಇದೆ, ಅವರಿಗೆ ಸಂಬಳ ಇದೆ, ಅದಕ್ಕೋಸ್ಕರ ಬಂದಿದ್ದಾರೆ ಅಂತ ಅಂದರೆ ಅವ್ರು ಬಾಕಿಯವ್ರಿಗೆ ಸಪ್ಲೈ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಅವ್ರಿಗೇನು ಇನ್ಕಮ್ ಇದ್ದು ಬಂದವರಲ್ಲ, ಎಲ್ಲರೂ ಕೂಡ ಸೇವಾ ಮನೋಭಾವನೆಯಿಂದ ಬಂದವರು. ಜೊತೆಗೆ ಒಂದು ದಿನ ಆದ ಕೂಡಲೇ ಪ್ರತಿಯೊಬ್ಬನಿಗೂ ಕೂಡ ಒಂದು ಹುರುಪು ಬಂದ ರೀತಿ ಇತ್ತು. ಬಹುಶಃ ಅದು ಉಡುಪಿಯ ಒಂದು ಗ್ರೇಟ್ನೆಸ್ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಯಶವಂತ್ ಕಲ್ಯಾಣಪುರ ಅವ್ರ ಬಗ್ಗೆ ಸರ್, ಲಾಕ್ಡೌನ್ ಸಂದರ್ಭದಲ್ಲಿ ನೀವು ಆಂಬುಲೆನ್ಸನ್ನು ನಿಲ್ಲಿಸಿ ಯಾರೇ ಕರೀಲಿ ₹1 ತಗೊಳ್ಳೋದು ಬಹಳಷ್ಟು ಧರ್ಮಾರ್ಥವಾಗಿ ಬಹಳಷ್ಟು ಕೆಲಸವನ್ನು ಮಾಡಿದ್ರಂತೆ. ನಿಮಗೆ ಹೇಗಿತ್ತು ಸರ್ ಈ ಸವಾಲು? ಮೊದಲಿಗೆ ಸ್ಪಂದನವಾಹಿಗೆ ನನ್ನ ವಂದನೆಗಳು.
ಆ ಸಂದರ್ಭ ಅಂದರೆ ನಾವು ಸಿಟಿ ಲೆವೆಲಲ್ಲಿ ಸ್ವಲ್ಪ ತೀರಾ ಬಡವರು ಯಾರು ಇರ್ತಾರೆ ಅವರಿಗೆ ಯಾವುದೇ ಹಣ ತೆಗೊಳ್ಳದೆ ನಮ್ಮ ಸೇವೆಯನ್ನು ಕೊಡ್ತಿದ್ದು. ಮತ್ತು ಹೊರ ಆದ್ರೆ ಜಿಲ್ಲೆಯ ಈಗ ಸರ್ ಏನಂದ್ರೆ ಲಾಕ್ಡೌನ್ ಒಂದು ದೊಡ್ಡ ಸಮಸ್ಯೆ ಆಗಿದೆ ಏನಂದ್ರೆ ಯಾರು ಹೊರಗೆ ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹೌದು, ಆಗ ಆಂಬುಲೆನ್ಸ್ ಮಾತ್ರ ಒಂದು ವಾಹನ ಓಡಾಡ್ತಿತ್ತು, ತಪ್ಪಿದ್ರೆ ಪೊಲೀಸ್ ಜೀಪ್ಗಳು. ಹೌದು, ಪೊಲೀಸ್ ಜೀಪ್ಗಳು ಸ್ವಲ್ಪ ಸಮಯ ಆದ್ಮೇಲೆ ಅಲ್ಲಲ್ಲಿ ನಿಲ್ಲಿಕ್ಕೆ ಶುರುವಾಯ್ತು. ಹೌದು, ಓಡಾಡ್ತಿದ್ದಿದ್ದು ವಾಹನ ಅಂದ್ರೆ ಆಂಬುಲೆನ್ಸ್ ಮಾತ್ರ. ಆಂಬ್ಯುಲೆನ್ಸ್ ಮಾತ್ರ ಸಾಮಾನ್ಯವಾಗಿ ನೋಡ್ಲಿಕ್ಕೆ ಸಿಗ್ತಿದ್ದು ಸೈರನ್ ಎಲ್ಲ. ಹೌದು. ಹಾಗಾದ್ರೆ ಆ ಸಮಯದಲ್ಲಿ ಪ್ರತಿಯೊಬ್ಬರಿಗೆ ಒಂದು ಕಡೆ ಹೋಗ್ಬೇಕಂದ್ರೆ ಆಂಬುಲೆನ್ಸ್ ಅಗತ್ಯ ಇತ್ತು. ನೀವು ಆ ಟೈಮಲ್ಲಿ ನಿಮಗೆ ತುಂಬಾ ಪ್ರೆಷರ್ ಇತ್ತಲ್ಲ ಸರ್, ಹೇಗೆ ಅದು ನಿಮಗೆ ನಿಭಾಯಿಸಿದ್ರಿ ಅದು? ಪ್ರೆಷರ್ ಇತ್ತು. ಮತ್ತು ನನಗೆ ನಮ್ಮ ಡ್ರೈವರ್ನವರು ಮತ್ತು ನಮ್ಮ ಓನರ್ಸ್ನವರು ತುಂಬ ಸಹಕಾರ ಕೊಟ್ಟರು ನಮಗೆ. ಯಾಕಂದರೆ 24x7 ಅಲ್ಲೇ ನಾವು ಗಾಡಿಯಲ್ಲೇ ಮಲಗಿ, ಯಾರು ಅರ್ಜೆಂಟ್ ಕಾಲ್ ಇರ್ತದೆ ಅವರಿಗೆ ನಾವು ಅಷ್ಟು ರೆಸ್ಪಾನ್ಸ್ ಮಾಡ್ತಾಯಿದ್ವು. ಅಂದರೆ ಫಸ್ಟಿಗೆ ನಾವು ಹೇಳಿ ಅವರಿಗೆ ಎಲ್ಲ ಸೆಟ್ ಮಾಡಿ ಇಟ್ಟದ್ದು. ನೀವೀಗ ಎಲ್ಲೆಲ್ಲಿ ನಿಲ್ಲಿಸ್ತಾ ಇದ್ರಿ ಸರ್ ನಿಮ್ಮ ಆಂಬುಲೆನ್ಸ್ಗಳನ್ನು? ಅಂದರೆ KMC ಹಾಸ್ಪಿಟಲ್ನ ಎದುರುಗಡೆ ಎಮರ್ಜೆನ್ಸಿ ವಾರ್ಡ್ ಉಂಟಲ್ಲ ಸರ್, ಆ ಎದುರುಗಡೆ ನಿಲ್ಲಿಸ್ತಾ ಇದ್ದೆವು. ಎಷ್ಟು ಆಂಬುಲೆನ್ಸ್ ಇತ್ತು ಸರ್ ನಿಮ್ಮದು? ಕಡಿಮೆ ಅಂದರೆ ಒಂದು 23ರಿಂದ 25 ತನಕ ಉಂಟು. 23 ಆಂಬುಲೆನ್ಸ್ಗಳು. ಹೌದು. ಬಹುಶಃ ವೀಕ್ಷಕರು ಗಮನಿಸಬೇಕು, ಲಾಕ್ಡೌನ್ ಆದ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳು ನಮಗೆ ಹೊಳೆಯೋದೇ ಇಲ್ಲ. ಯಾಕಂದ್ರೆ ನಾವು ಯಾರು ಹೊರಗೆ ಬಂದೇ ಇಲ್ಲ, ಮನೆ ಒಳಗೆ ಕೂತ್ಕೊಳ್ತಾ ಇದ್ವಿ. ಎಲ್ಲವನ್ನು ಬಿಟ್ಟು, ಅಂದರೆ ಅವರ ಮನೆ ಮಠವನ್ನು ಕೂಡ ಬಿಟ್ಟು, ಅವರ ಮನೆಯವರನ್ನು ಬಿಟ್ಟು, ಅದಕ್ಕಿಂತಲೂ ಹೆಚ್ಚಾಗಿ ಕೊರೋನಾ ಎಂಬ ಮಹಾಮಾರಿಯ ಒಂದು ಅದೇನು ಭಯ ಇದೆ ಅದನ್ನು ಕೂಡ ಹೆದಗಲಿಗೆ ಹಾಕ್ಕೊಂಡು ಯಾವುದೇ ಕ್ಷಣದಲ್ಲೂ ಕೂಡ ನನ್ನ ಡ್ಯೂಟಿ ಇದು ಅಥವಾ ಇದು ನನ್ನ ಕರ್ತವ್ಯ, ನಮ್ಮೂರಿನಲ್ಲಿ ಈ ಆಂಬುಲೆನ್ಸ್ ಅಂತ ಇರೋದೇ ಕಷ್ಟ ಕಾಲಕ್ಕೆ ಬೇಕಾಗಿ. ಎಲ್ರಿಗೂ ಆಂಬುಲೆನ್ಸ್ ಡ್ರೈವರ್ಗಳು ನೆನಪಾಗೋದು ಕಷ್ಟ ಬಂದಾಗ ಮಾತ್ರ. ಅವರು ಆಸ್ಪತ್ರೆ ಸೇರಿದ ಮೇಲೆ ಮತ್ತೆ ಆಂಬುಲೆನ್ಸ್ ಡ್ರೈವರ್ಗಳು ಯಾರು ಅಂತ ಗೊತ್ತಿರೋದೇ ಇಲ್ಲ. ಅದೇ ರೀತಿಯಾಗಿ ಅಂತಹ ಕಾಲಘಟ್ಟದಲ್ಲಿ ಒಬ್ಬರು ಅಂದರೆ ಜವಾಬ್ದಾರಿಯುತ ನಾಗರಿಕನಾಗಿ ಯಶವಂತ್ ಕಲ್ಯಾಣ್ಪುರ ಮತ್ತು ಅವ್ರ ಬಳಗ ಅದ್ಭುತವಾದಂಥ ಕೆಲಸವನ್ನು ಮಾಡಿದೆ. ಸರ್, ಹೇಗಿತ್ತ ಕಾಲಘಟ್ಟದಲ್ಲಿ? ಅಂದರೆ ಕಾಲ್ ಹೇಗೆ ಬರ್ತಾ ಇತ್ತು ನಿಮಗೆ? ಕಾಲ್ ಅಂದರೆ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಅಷ್ಟು ಕಾಲ್ಗಳನ್ನು ಅಟೆಂಡ್ ಮಾಡಬೇಕಿತ್ತು. ಮತ್ತು ಹೊರ ಜಿಲ್ಲೆಯ ಪೇಷಂಟ್ ಪಾರ್ಟಿಯವರಿಗೆ, ಯಾಕಂದರೆ ಲಾಕ್ಡೌನ್ ಇರುವ ಕಾರಣದಿಂದ ಬ್ಯಾಂಕಿಗೆ ಹೋಗಿ ಹಣದ ವ್ಯವಸ್ಥೆ ಸಹ ಸರಿಯಾಗಿ ಇರಲಿಲ್ಲ. ಯಾಕಂದರೆ ನಾವೇ ತುಂಬ ಸಲ 60ರಿಂದ 70 ಸಾವಿರ ನಮ್ಮ ಸಂಘದ ಸದಸ್ಯರು ಒಟ್ಟು ಮಾಡಿ ಅವರಿಗೆ ಬಿಲ್ ಕಟ್ಟಿ ಅವರನ್ನು ಮನೆಗೆ ಬಿಟ್ಟು ಅಲ್ಲಿ ಹೋಗಿ ನಂತರ ಕೆಲವರು ಕೊಟ್ಟದ್ದುಂಟು, ಮತ್ತು ಕೆಲವರು ನಮಗೆ ಅಕೌಂಟಿಗೆ ಹಾಕಿದ್ದುಂಟು. ಆ ಥರ ಎಲ್ಲ ಸಿಚುವೇಶನ್ ತುಂಬ ಆಗಿದೆ. ಮತ್ತು ನಮ್ಮ ಇಲ್ಲಿ ಉಡುಪಿಯ ಮಣಿಪಾಲ ಲೋಕಲ್ನವರಿಗೆ, ತುಂಬ ಬಡವರಿಗೆಲ್ಲ ನಾವು ಉಚಿತವಾಗಿ ಆ್ಯಂಬುಲೆನ್ಸ್ ಸೇವೆಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ನಮ್ಮ ಸಂಘದ ಸದಸ್ಯರು ಮತ್ತು ಮಾಲಕರು ತುಂಬ ಸಹಕರಿಸಿದ್ದಾರೆ ನನ್ನ ಹತ್ರ. ಖಂಡಿತವಾಗಿ. ಮತ್ತೊಂದೇನೆಂದರೆ ಅಂತ ಸಂದರ್ಭ ಈಗ ಇವರ ಹೇಗೆ ಫುಡ್ ಸೆಕ್ಷನ್ ಏನಿದೆ, ಹೌದು, ಅದೇ ರೀತಿಯಾಗಿ ಒಂದು ಜನರಿಗೆ ಹುಷಾರಿಲ್ಲದವನ್ನ ಕರ್ಕೊಂಡು ಹೋಗೋದು ಅವತ್ತಿನ ಸವಾಲು. ಬೇರೆ ಟೈಮಲ್ಲಿ ರಿಕ್ಷಾ ಇರ್ತದೆ, ಹತ್ತಿರದ ಮನೆಯವನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಬೋದು, ಇನ್ನೊಬ್ರು ಜೀಪಲ್ಲಿ ಕರ್ಕೊಂಡು ಹೋಗ್ಬೋದು, ಅದು ಹೇಗೆ ಹೋಗ್ಬೋದು. ಹೌದು. ಆದ್ರೆ ಲಾಕ್ಡೌನ್ ಅಂತ ಸಂದರ್ಭದಲ್ಲಿ ಹೊರಗೆ ಬರ್ಲಿಕ್ಕೆ ಆಗುವಂತ ವಾಹನ ಅಂದ್ರೆ ಅದು ಆಂಬುಲೆನ್ಸ್ ಮಾತ್ರ. ಅಂತ ಸಂದರ್ಭದಲ್ಲಿ ನಿಮಗೂ ಒಂದಿರ್ತದೆ, ಏನಂದ್ರೆ ಯಾರು ಕರೆದ್ರೂ ಹೋಗ್ಲೇಬೇಕಾದಂತ ಅನಿವಾರ್ಯತೆ ಇತ್ತು. ಅಂತಹದನ್ನೆಲ್ಲ ಅದಕ್ಕೆ ರಾತ್ರಿ ಹಗಲು ಅಂತ ಏನಿಲ್ಲಲ್ಲ. ಹೌದು, ಆಂಬುಲೆನ್ಸ್ 24x7. ಹೌದೌದು. ಯಾವ ಹೊತ್ತಲ್ಲಿ ಬಂದು ಕಾಲ್ ಮಾಡಿದ್ರೆ ಆ ಹೊತ್ತಿಗೆ ಹೋಗ್ಲೇಬೇಕು, ರೋಗಿಯನ್ನು ಕರ್ಕೊಂಡು ಬರಲೇಬೇಕು. ಸರ್, ನಿಮ್ಮ ಜೊತೆ ಯಾರೆಲ್ಲ ಇದ್ರು, ಹೇಗೆ ಸಹಕಾರ ಮಾಡಿದ್ರು ಸರ್? ನಮ್ಮ ಜೊತೆ ನಮ್ಮ ಇದು ಆಂಬುಲೆನ್ಸ್ನ ಸಂಘದ ಮಾಲಕರು, ಮತ್ತು ಆ ಗಾಡಿ 23ರಿಂದ 25 ಆಂಬುಲೆನ್ಸ್ಗಳು ಉಂಟಲ್ಲ, ಅದರ ಎಲ್ಲ ಡ್ರೈವರ್ನವರು, ಅವರು ಒಟ್ಟಿಗೆ ಸೇರಿ ಒಂದು ಲಾಕ್ಡೌನ್ ಸ್ಟಾರ್ಟ್ ಆದ ಟೈಮಲ್ಲೇ 1-2 ದಿವಸದೊಳಗೆ ನಾವೊಂದು ಒಟ್ಟಿಗೆ ಸೇರಿ ಮಾತಾಡಿಕೊಂಡು ಈ ಥರ ನಾವು ಯಾವುದೇ ಬಾಡಿಗೆಯ ಆಸೆಗೆ ಬೀಳದೆ, ಮತ್ತು ಡ್ರೈವರ್ನವರಿಗೆ ಸಹ ನೀವು ಸಂಬಳದ ಆಸೆಗೆ ಬೀಳದೆ ಈ ಸೇವೆಯನ್ನು ನಾವು ನಿರಂತರವಾಗಿ ಕೊಡಬೇಕು. ಯಾವ ತನಕ ಅಂದರೆ ಚಾಲೆಂಜ್, ಓಪನ್ ಚಾಲೆಂಜ್. ಯಾಕಂದರೆ ಯಾವ ತನಕ ಅಂದರೆ ಲಾಕ್ಡೌನ್ ಯಾವ ತನಕ ಕಂಟಿನ್ಯೂ ಆಗ್ತದೆ ಅಲ್ಲಿವರೆಗೆ. ಮತ್ತು ನಮಗೆ ಅಲ್ಲಿ ಉಳಿಯುವವರಿಗೆ ಊಟದ ವ್ಯವಸ್ಥೆ ನಮ್ಮ ಮಂಜುನಾಥ್ ಸರ್ನವರು ಗಾಡಿ ಸಹ ಬರ್ತಿತ್ತು. ಅವರು ನಿಂತು ಅಲ್ಲಿ ನಮಗೆ ಕೊಟ್ಟು ಹೋಗ್ತಾಯಿದ್ರು. ಅದೊಂದು ನಮಗೆ ಒಂದು ಪ್ಲಸ್ ಪಾಯಿಂಟ್ ಸಹಕಾರ. ಮತ್ತು ಯಾಕಂದರೆ ಹೊರಗೆ ಜಿಲ್ಲೆಗೆ ಹೋಗುವಾಗ ಮತ್ತು ಇವರ ಊಟವನ್ನು ನಾವು
ಅಲ್ಲೇ ಪಾರ್ಸೆಲ್ ತಗೊಂಡು ಹೋದ್ದು ಸಹ ಉಂಟು. ಮತ್ತು ನಮಗೆ ಪೇಷಂಟ್ ಪಾರ್ಟಿಯವರು ಸಹ ತುಂಬ ಸಹಕಾರ ಮಾಡಿದ್ದಾರೆ. ಯಾಕಂದರೆ ನಾವು ನಮ್ಮ ಡ್ರೈವರ್ನವರು ಅಲ್ಲಿಗೆ ಹೋದ ಕೂಡಲೇ ಮನೆಯಲ್ಲಿ ನಿಲ್ಲಿಸಿ ಸ್ನಾನದ ವ್ಯವಸ್ಥೆ ಮತ್ತು ಊಟದ ವ್ಯವಸ್ಥೆ ಕಟ್ಟಿಕೊಟ್ಟು ಕಳಿಸ್ತಾ ಇದ್ರು. ಹಾಗೆ ಜನಗಳು ಸಹ ಒಳ್ಳೆ ಸಹಕಾರ ಮಾಡಿದ್ದಾರೆ ನಮಗೆ. ನಿಮಗೆ ಮಾನವೀಯತೆ ಅನ್ನೋದು ಬಹುಶಃ ಒಂದು ಮಾನವನ ಸಂಬಂಧ ಏನು ಅನ್ನೋದು ಮತ್ತೆ ಸಂಬಂಧದ ಬೆಲೆ ಅನ್ನೋದು ಖಂಡಿತವಾಗಿ ಈ ಲಾಕ್ಡೌನ್ ಕಲಿಸಿದೆ. ಹೌದೌದು ಮಂಜುನಾಥ್ ಸರ್, ನಾನು ಕೇಳ್ಪಟ್ಟಿದ್ದೆ ಕೆಲವು ಕಡೆಯಲ್ಲಿ ಹೋದಾಗ ಅಂತೂ ಅನ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಅಂದರೆ ನಿಮ್ಮ ಫುಡ್ ಡಿಸ್ಟ್ರಿಬ್ಯೂಟ್ ಮಾಡುವಾಗ ತುಂಬ ಮನ ಕಲಕುವಂಥ ಘಟನೆಗಳು ನಡೆದಿತ್ತು ಅಂತ ಕೇಳಿದ್ದೆ. ಏನಂದರೆ ಕೆಲವರೆಲ್ಲ ಊಟ ಇಲ್ಲದೆ ತುಂಬ ಕಷ್ಟಪಟ್ಟು ಆ ಊಟವನ್ನು ಸ್ವೀಕರಿಸುವಾಗ ಅವರಿಗೊಂದಾದಂಥ ತೃಪ್ತಿಗಳು ಮತ್ತು ಮನಸ್ಸಿನ ನೋವು ಎಲ್ಲೆಲ್ಲಿಂದಲೂ ಬಂದಿರ್ತಾರೆ. ನನ್ನ ಪ್ರಕಾರ ನಿಮ್ಮ ಊಟದಲ್ಲಿ ಬಹುತೇಕವಾಗಿ ಹಂಚಿ ಹೋಗಿದ್ದು ಎಲ್ಲ ವಲಸೆ ಕಾರ್ಮಿಕರಿಗೆ ಅಂತ ಅನಿಸ್ತದೆ. ಅಲ್ಲ, ವಲಸೆ 80% ವಲಸೆ ಕಾರ್ಮಿಕರು ಸಹ ಇದ್ರು. ನಾವು ವಲಸೆ ಕಾರ್ಮಿಕರಿಗೆ ಹೇಳಿ ಊಟವನ್ನು ಹಂಚ್ತಾ ಇರಲಿಲ್ಲ. ಯಾರು ಊಟದ ಅವಶ್ಯಕತೆ ಹಸಿವೆ ಯಾರಿಗುಂಟು ಅವರಿಗೆ ಎಲ್ಲ ಸಹ ಊಟ ವ್ಯವಸ್ಥೆಯನ್ನು ಮಾಡ್ತಿತ್ತು. ನಾವು ಶಾರದಾ ಮಂಟಪದಿಂದ ಹೊರಡೋದು 12ವರೆಗೆ. ಅಲ್ಲಿ ನೀವು ನೋಡಿರ್ಬೋದು ನಮ್ಮ ಈ ಕರಾವಳಿ ಜಂಕ್ಷನ್ ಮತ್ತು ನಿಟ್ಟೂರು ಮತ್ತು ಪೆರಂಪಳ್ಳಿ ಇಲ್ಲೆಲ್ಲ 11ವರೆಗೆ ಕ್ಯೂ ನಿಂತಿತ್ತು. ಅಂದ್ರೆ ಅವರಿಗೆ ಅಂತ ಪರಿಸ್ಥಿತಿ ಇತ್ತು. ಆ ಬಿಸಿಲಲ್ಲಿ ಸಹ ಅವ್ರು ನಿಲ್ತಿದ್ರು. ಅಂದ್ರೆ ಬೆಳಿಗ್ಗಿಂದ ತಗೊಳ್ಳಿಗೆ ಅಂಗಡಿಗಳಿಲ್ಲ, ಮನೆಯಲ್ಲಿ ದವಸ ಧಾನ್ಯಗಳಿಲ್ಲ, ಅಕ್ಕಿಗಳಿಲ್ಲ, ಯಾವುದಿಲ್ಲ, ಬೇಯಿಸ್ಲಿಕ್ಕೆ ಅಂತ ಬೇಯಿಸ್ಲಿಕ್ಕೆ ವ್ಯವಸ್ಥೆಗಳಿರುವುದಿಲ್ಲ. ಹಾಗಾಗಿ ಎಲ್ಲರೂ ಸಹ ಕಾಯ್ತಾ ಇದ್ರು. ನಮ್ಮ ಊಟ ಬರೋದನ್ನೇ, ಗಾಡಿ ಬರೋದನ್ನೇ ಕಾಯ್ತಾ ಇದ್ರು. ಒಂದು 10 ನಿಮಿಷ ಲೇಟ್ ಆದರೂ ನಮಗೆ ಬೇರೆ ಬೇರೆ ಕಡೆಯಿಂದ ನಮ್ಮ ರಾಘವೇಂದ್ರ ಗಣಿಯರಿಗೆ ಫೋನ್ ಬರ್ತಾ ಇತ್ತು. ಖಂಡಿತ. ಎಷ್ಟು ಸೆಂಟರ್ ಸರ್? 31 ಸೆಂಟರ್ ಇತ್ತು. 31 ಸೆಂಟರ್. ನಮ್ಮ ಮುಖ್ಯವಾಗಿ ನಮ್ಮ ಕಾರ್ಯಕರ್ತರು, ಇದು ನಮ್ಮ ಒಬ್ಬರಿಂದ ಇಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ಎಲ್ಲ ಕಾರ್ಯಕರ್ತರು ಏನಂದರೆ, ನಾವು ಪ್ರತಿ ದಿವಸ ಒಂದು ಹಾಡು ಹೇಳ್ತಿತ್ತು, ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯುವ ಹೇಳಿ. ಅಂದರೆ ಅದು ಒಂದು ಸಂಘದ ಹಾಡು. ಆ ಹಾಡನ್ನು ದಿವಸ ನಾವು ಹಾಡಿಕೊಂಡು ನಾವು ಕೆಲಸ ಮಾಡ್ತಿತ್ತು. ಖಂಡಿತ ಅದೇ ನಿಮಗೆ ಪ್ರೇರಣೆ. ಹೌದು. ನಮ್ಮಲ್ಲಿ ಸಾಧಾರಣ ಒಂದು 100ಕ್ಕೆ 100% ಎಲ್ಲ ಸಂಘ ಪ್ರೇರಣೆಯಿಂದಲೇ ಬಂದವರಿದ್ದು. ಹೌದು. ಮತ್ತೊಂದು, ನಿಮಗೆ ಇಷ್ಟೆಲ್ಲ ಈ ಪ್ರತಿನಿತ್ಯ ಬೇಕಾದ ಪ್ಯಾಕಿಂಗ್ ವ್ಯವಸ್ಥೆಗಳಿಗೆ ಬೇಕಾದ ಸರಬರಾಜು, ಅಂದರೆ ಆ ಪ್ಯಾಕೆಟ್ ಇರ್ಬೋದು ಅಥವಾ ತೊಟ್ಟೆಗಳಿರ್ಬೋದು, ರಬ್ಬರ್ ಬ್ಯಾಂಡ್ ಇರ್ಬೋದು, ಇದು ಹೇಗೆ ನಿಮಗೆ ಸಪ್ಲೈ ಎಲ್ಲಿಂದ ಆಗ್ತದೆ? ಅಂದರೆ ನಮಗೆ ಸುರಿಗೆ ಸ್ವಲ್ಪ ಕಷ್ಟ ಆಯಿತು. ಅಂದರೆ ಇಲ್ಲಿ ನಮ್ಮ ಕಾಮಾಕ್ಷಿ ಟ್ರೇಡರ್ಸ್ ಅಲ್ಲಿಂದ ಇಲ್ಲಿಂದ ಮತ್ತು ಮಂಗಳೂರಿಂದ ಮತ್ತು ಒಬ್ಬರಿಬ್ಬರಿಗೆ ನಮ್ಮ ಟೀಮ್ ದೊಡ್ಡದಿರ್ಲಿಕ್ಕೆ ಹೋಗಿ ಒಬ್ಬರಿಗೆ ಲಿಂಕ್ ಉಂಟು. ಹಾಗೆ ನಾವು ಸ್ಟಾಕ್ ಮಾಡ್ತಾ ಹೋಯಿತು. ನಮಗೆ ಇದು 40 ದಿವಸವರೆಗೆ ಹೋಗ್ತಾ ಹೇಳಿ ನಮಗೆ ಫಸ್ಟಿಗೆ ಪರಿಕಲ್ಪನೆ ಇರಲಿಲ್ಲ. ಒಂದು 15 ದಿವಸ ಇರ್ಬೋದು, 20 ದಿವಸ ಇರ್ಬೋದು ಹೇಳಿ. ಆದರೆ ನಮ್ಮ ನಾಯಕರು, ಅಂದರೆ ಈಗ ರಘುಪತಿ ಭಟ್ರೆ ಆಗಿರ್ಬೋದು, ಕಿಣಿಯರ್ ಆಗಿರ್ಬೋದು, ನಾವು ಎಷ್ಟು ದಿನ ಉಂಟು ಅಷ್ಟು ದಿನ ನಾವು ಮಾಡಲೇಬೇಕು ಹೇಳಿ ಒಂದು ಶಪಥದ ರೀತಿ ಮಾಡಿದೆ. ಅದರ ಜೊತೆ ನೀವು ಈ ಥರ ಸ್ಟಾರ್ಟ್ ಮಾಡಿದ್ರಿಂದ ಇನ್ನೊಂದಷ್ಟು ಜನಕ್ಕೆ ಅದು ಪ್ರೇರಣೆ ಆಯಿತು ಅಂತ ನನಗೆ. ಕೆಲವರೆಲ್ಲ ಮಾಡಿದ್ದಾರೆ, ತುಂಬ ಜನ ಅದನ್ನು ನೋಡಿಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಕೆಲವರು ಬಹುಶಃ ಏನು ಮಾಡಿದ್ದಾರೆ ಅಂದರೆ, ಅವರಲ್ಲಿ ಇದ್ದದ್ದಷ್ಟು 2 ಜನಕ್ಕೆ ನಾನು ಬಹಳಷ್ಟು ನೋಡಿದೆ. ಅಲ್ಲಿ ಕಡಿಯಾಳಿಯಲ್ಲಿ ಪೊಲೀಸರು ಚೆಕ್ ಮಾಡ್ಲಿಕ್ಕೆ ನಿಲ್ತಾ ಇದ್ರು. ಅವರಿಗೆ 1-2 ಫ್ಯಾಮಿಲಿಗಳಿಗೂ ಮಾರುತಿ ಕಾರಲ್ಲಿ ಬಂದು ಕೊಟ್ಟು ಹೋಗ್ತಾ ಇದ್ರು. ಅಂದರೆ ಬಹುಶಃ ನಮ್ಮ ಒಂದು ಪ್ರದೇಶದಲ್ಲಿ ನಮ್ಮಲ್ಲಿ ಇರುವುದನ್ನು ಇನ್ನೊಬ್ಬನಿಗೆ ಹಂಚಿ ತಿನ್ನಬೇಕನ್ನುವಂಥ ಮನೋಭಾವ ಬಹುಶಃ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ನಿಮ್ಮ ಒಂದು ಕಾರ್ಯ ಪ್ರೇರಣೆ ಆಯಿತು ಅಂತ ಹೇಳ್ಬೋದು ನನಗೆ. ಜೊತೆಗೆ ನಿಮ್ಮಲ್ಲಿ ಬೇರೆಯವರ ಸಹಕಾರ ಹೇಗಿತ್ತು ಅಂದರೆ, ಸಾರ್ವಜನಿಕರಿಗೆ ಹೇಗೆ ಸ್ಪಂದಿಸಿ, ನಿಮ್ಮ ಟೀಮ್ ಬಿಟ್ಟು ನಾನು ಹೇಳ್ತಾರೆ, ಬೇರೆ ಸಾರ್ವಜನಿಕರು ಅಂದರೆ ನೀವು ಮಾಡಿದ್ರೆ ಮಾಡಿ ನಮ್ದೊಂದು ಇಷ್ಟಿದೆ ಆ ಥರ ಒಂದು? ಸಾರ್ವಜನಿಕ ನಾವು ಈ ಇಷ್ಟು ಒಂದು ಕಾರ್ಯಕ್ರಮಕ್ಕೆ ಒಬ್ಬರಿಂದವರು ಒಂದು ಫೋನ್ ಮಾಡಿ ಒಬ್ಬರ ಹತ್ರ ₹1 ತಗೊಳ್ಳಿಲ್ಲ. ಎಲ್ಲರೂ ಈ ಬ್ರಹ್ಮಕಲಶ ಊರಲ್ಲಿ ಉತ್ಸವ ಎಲ್ಲ ಆದರೆ ಹೇಗಾಗ್ತದೆ ಹಾಗೆ ಅವ್ರ ಹತ್ರ ಇದ್ದದನ್ನು ನಮಗೆ ಡೈಲಿ ಮಾರ್ಕೆಟ್ನೊಬ್ಬ ಬಸವರಾಜ್ ಹೇಳಿ ಕೆಲವು ದಿವಸಗಳವರೆಗೆ ಅವ ತರಕಾರಿ ಎಲ್ಲ ತಂದು ಹಾಕ್ತಿದ್ದ. ಹಾಗೆ ಕೆಲವು ಬಸವರಾಜನ ಹೆಸರು ನಾನು ತುಂಬ ಕೇಳ್ಪಟ್ಟಿದ್ದೇನೆ. ಯಾಕೆಂದರೆ ಅನ್ಸಾರ್ ಅವರು ಬಂದಿದ್ರು, ಎಲ್ರಿಗೂ ಈ ತರ ಊಟ ಕೊಡುವವರು ಬಸವರಾಜ್ ಅವರು, ಎಲ್ರಿಗೂ ಅವರಲ್ಲಿ ಉಳಿದಂತ ತರಕಾರಿ ಕೊಡ್ತಿದ್ರು. ಬಹುಶಃ ಸ್ಪಂದನ ವಾಹಿನಿಯ ಮೂಲಕ ಮತ್ತೆ ಉಡುಪಿ ಜನತೆಯ ಮೂಲಕ ಬಸವರಾಜ್ ಅವರಿಗೆ ವಿಶೇಷವಾದಂತಹ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಯಾಕೆಂದ್ರೆ ಯಾವುದೇ ರೀತಿಯಂತ ಪ್ರಚಾರದ ಪದವಿಯ ಒಂದು ಅಪೇಕ್ಷೆ ಇಲ್ಲದೆ ತಾನು ತರಕಾರಿ ಮಾಡ್ಲಿಕ್ಕೆ ಬಂದಾಗ, ತರಕಾರಿ ಮಾರಿ ಉಳಿದಾಗ, ಯಾವುದಾದ್ರಲ್ಲಿ ತರಕಾರಿ ಮಾರಿ ಉಳಿದಂದ್ರೆ ಹಾಳಾದ ತರಕಾರಿಗಳಲ್ಲ, ಉಳಿದ ತರಕಾರಿಗಳಲ್ಲಿ ಒಳ್ಳೆದನ್ನ ಇಲ್ಲಿ ಯಾರು ಊಟ ವ್ಯವಸ್ಥೆ ಮಾಡ್ತಾರೆ ಅವರಿಗೆ ಕೊಟ್ಟು ಹೋಗ್ತಾ ಇದ್ರು. ಅವರಿಗೆ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸಿನ ಹೇಳಿ ಸರ್. ಮತ್ತು ಒಂದು ವಾರ ಆದ ಕೂಡಲೇ ಒಂದು ನಮ್ಮ ಜಯರಾಮ್ ರಾವ್ ಹೇಳಿ ಅವರದೊಂದು ಬರ್ತ್ಡೇ, ಅವರು ನಮ್ಮ ಹತ್ರ ವಿಚಾರಿಸಿದರು, ನಾನೊಂದು ದಿವಸದ ಊಟ ಸ್ಪಾನ್ಸರ್ ಮಾಡ್ಬೋದ ಹೇಳಿ. ಆಯಿತು. ಆ ದಿವಸ ನಾವು ಮತ್ತೆ ಪ್ರತಿ ದಿನವೂ ಯಾರು ಬರ್ತ್ಡೇ ಮತ್ತು ವೈವಾಹಿಕ ಜೀವನದ ದಿನ ಇಂಥ ದಿನಗಳನ್ನೆಲ್ಲ ಕೆಲವರೆಲ್ಲ ಸ್ಪಾನ್ಸರ್ನವರನ್ನು ಕರೆಸಿ ದೀಪ ಹಚ್ಚಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಶುರು ಮಾಡಿದರು. ತುಂಬ ಜನ ಅದಕ್ಕೆ ಸ್ಪಂದನೆ ಮಾಡಿ ಅದರಲ್ಲಿ ಧನ್ಯತೆಯನ್ನು ಪಡಿಬಹುದು ಅಂತ, ಸಾರ್ಥಕತೆ ಅವ್ರಿಗೀಗ ಅವರ ಒಂದು ನೆನಪಿರುವಂಥದ್ದು ಒಂದು ಕಾರ್ಯಕ್ರಮ ಆಗ್ತದೆ. ಹೌದು, ಅವರ ಒಂದು ಬರ್ತ್ಡೇಗೆ ಒಂದು 4-5 ಸಾವಿರ ಜನಕ್ಕೆ ಒಂದು ಊಟ ಕೊಟ್ಟ ಒಂದು ತೃಪ್ತಿ ಅವರಿಗೆ ಅವ್ರ ತೃಪ್ತಿ ಇರ್ತದೆ. ಅದರ ಜೊತೆಗೇನೆ ಸುಮ್ಮನೆ
ನಾವು ಹೇಳಿದ್ರೆ ತಪ್ಪಾಗ್ಬೋದು, ಕೆಲವೊಮ್ಮೆ ನಾವು ಕರಿತೇವೆ, ಅನಿವಾರ್ಯವಾಗಿ ಬರ್ತಾರೆ, ಅಂದರೆ ಹೋಗಬೇಕಲ್ಲ ಅಂತ ಹೋಗೋರು ಇರ್ತಾರೆ, ಊಟ ಮಾಡಬೇಕಲ್ಲ ಅಂತ ಮಾಡುವವರು ಇರ್ತಾರೆ, ಊಟ ಮಾಡಿದ ನಂತರ ಒಂದಷ್ಟು ಇದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಬೈದು ಹೋಗೋರು ಇರ್ತಾರೆ. ಅವರ ಮಧ್ಯ ನಮ್ಮ ಒಂದು ಏನು ಅವ್ರದ್ದು ಆ್ಯನಿವರ್ಸರಿ ಇರ್ಬೋದು ಅಥವಾ ಬರ್ತ್ಡೇ ಇರ್ಬೋದು, ಅಂಥ ಸಂದರ್ಭದಲ್ಲಿ ಊಟ ಕೊಟ್ಟ ಮೇಲೆ ನೆಮ್ಮದಿಯಿಂದ ಊಟ ಮಾಡಿ ಅದು ಬಹುಶಃ ಅವರಿಗೆ ಸಾರ್ಥಕತೆಯನ್ನು ಪಡೆದವರಿದ್ದಾರೆ. ಅಂದರೆ ನಮಗೆ ಶುರುವಿಗೆ ಒಂದು ದಿವಸ ಒಬ್ಬೊಬ್ಬರಿಂದ ಸ್ಟಾರ್ಟ್ ಆದ್ದು, ಕೊನೆಗೆ ನಮಗೆ 4-5 ಜನ ಒಂದು ದೀಪ ಸಿಕ್ಲಿಕ್ಕೆ ಶುರು ಮಾಡಿದೆ. ಅಂದರೆ ಎಲ್ಲ ಒಂದು ನಮ್ಮ ಸಮಾಜದ ಒಂದು ಪಬ್ಲಿಕ್ ಒಂದು ಅಷ್ಟು ಸಪೋರ್ಟ್ ಇಲ್ದಿದ್ರೆ ಇದು ಇಷ್ಟು ಮುಂದುವರಿಸಲಿಕ್ಕೆ ಕಷ್ಟ ಇತ್ತು. ಅಂದರೆ ಎಲ್ಲರೂ ಎಲ್ಲ ಒಂದೊಂದು ರೀತಿಯಿಂದ, ಈಗ ಉದಾಹರಣೆಗೆ ನಮಗೊಂದು 5 ವೆಹಿಕಲ್ ಒಂದು ಗಿರೀಶ್ ಹೇಳಿ ಒಬ್ಬರು ನಮಗೆ ಕಾಂಟ್ಯಾಕ್ಟಲ್ಲಿರೋರೆಲ್ಲ, ಅವರೆಲ್ಲ ಉಚಿತವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲ. ಎಲ್ಲ ನೀವು ನೋಡಬೇಕು ಅವರವರ ಕೆಲಸವನ್ನು. ಈಗ ಬೆಳಿಗ್ಗೆ 5 ಗಂಟೆ ಬರುವವರ ಕೆಲಸ ಅವರಿಗೆ 5 ಗಂಟೆ ಬಂದು ಅವ್ರಿಗೆ ಯಾರು ಹೇಳಬೇಕಾಗಿಲ್ಲ, ಅವರವರು ಮಾಡ್ತಾ ಹೋಗ್ತಿದ್ರು. ಗಿರೀಶ್ ಅವ್ರು ನಮಗೆ ನಂದಿನಿಂದ ಮಜ್ಜಿಗೆ ತರಿಸ್ತಿತ್ತು ನಾವು KMF ಇಂದ. ಅವರ ಟೈಮಿಗೆ ಹೋದರು, ಒಂದು 5,000-6,000 ಮಜ್ಜಿಗೆ ನಾವು ಅವರಿಗೆ ಇಂಡೆಂಟ್ ಕೊಟ್ಟಿರ್ತೇವೆ, ಅದನ್ನು ಹಾಕೊಂಡು ಬಂದರು, ಅದನ್ನು ಹೇಳಿಸಿದ್ರು. ಅದರಲ್ಲಿ ಯಾರು ಕೇಳಲಿಕ್ಕೆ ಇಲ್ಲ, ನೀವು ಮಾಡಲಿಲ್ಲ ಅಂತ ಕೇಳುವಂತ ಪ್ರಶ್ನೆ ಎಲ್ಲ ದೊಡ್ಡ ವ್ಯಕ್ತಿಗಳು ಸಮೇತ. ಅಂದ್ರೆ ಪಾತ್ರೆ ತೊಳೆಯೋದ್ರಿಂದ ಹಿಡಿದು ನಮ್ಮದು ಒಂದು ಮಹಿಳಾ ಟೀಮು, ಅದು ನಿಜಕ್ಕೂ ಒಂದು ಅದ್ಭುತ. ಎಲ್ಲ ಅವರವರ ಮನೆ ಕೆಲಸವನ್ನು ಬಿಟ್ಟವರು ಇಲ್ಲಿ ಪಾತ್ರೆ ಗೀತ್ರೆ ಮತ್ತೊಂದು ಇನ್ನೊಂದು, ಅದಾದ ಕೂಡ ನಾಳೆಗೆ ಏನು ರೆಡಿ ಆಗಬೇಕು ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ರು. ಮತ್ತು ನಮ್ಮದು ಒಂದು ಸಿಸ್ಟಮ್ ಇತ್ತು, ನಾವು ಒಂದು 5 ಲೈನಿಗೆ ಹೋಗಿ ಬಂದಂದ್ರೆ ಆ 5 ಲೈನ್ನ ಯಾರ್ಯಾರು ಪ್ರಮುಖರಿದ್ದಾರೆ, ಮತ್ತು ನಮ್ಮ ಶಾಸಕರು ಮತ್ತು ರಾಘವೇಂದ್ರ ಕಿಣಿಯರು, ನಾವು ಎಲ್ಲ ಕೂತು ಇವತ್ತು ಏನೇನೆಲ್ಲ ಆಗಿದೆ, ಸಮಸ್ಯೆ ಏನಾಯಿತು, ನಾಳೆಗೆ ಎಲ್ಲೆಲ್ಲಿಗೆ ಯಾವುದಾದ್ರು ಸೆಂಟರ್ಗೆ ಹೆಚ್ಚುವರಿ ಮಾಡ್ಕೊಳ್ಬೇಕು. ಮತ್ತೊಂದು ವಿಶೇಷ ನೀವು ಗಮನಿಸಬೇಕು, ನಾವು ಈಗ ನಾವು ರಘುಪತಿ ಭಟ್ರೆಲ್ಲ ಒಂದು ಟೀಮಲ್ಲಿ ಇರ್ತಲ್ಲ, ಒಂದು ಕ್ಯೂ ಅಲ್ಲಿ ಒಂದು 100 ಜನಕ್ಕೆ ಊಟ ಕಮ್ಮಿ ಆಯಿತು ಹೇಳಿದರೆ ನಾವು ಅವರಿಗೆ ಬೇರೆ ವ್ಯವಸ್ಥೆ ಮಾಡಿ ಒಂದು ಅರ್ಧ ಗಂಟೆ ಅವರಿಗೆ ನಿಲ್ಲಿಸಿ, ಶಾಸಕರು ಅಲ್ಲೇ ನಿಲ್ತಾರೆ ಅವರಿಗೆ. ಅಂದರೆ ನಾವು ಹೋಗ್ತೇವೆ ಇನ್ನು ಬರೋದಿಲ್ಲ ಹೇಳಿ ಅವರಿಗೆ ಮನಸ್ಸಿಗೆ ಬರಬಾರ್ದು, ವಾಪಸ್ ಮಾಡಿಸಿ ಪುನಃ ಅವ್ರಿಗೆ ತಂದು ಕೊಟ್ಟು ಕಡೆಗೆ ನಮ್ಮ 3-3:30 ಆಗ್ತದೆ ನಾವು ಕಾರ್ಯಕರ್ತರೆಲ್ಲ ಊಟ ಮಾಡೋದು. ಹೌದು, ಅಂತ ಒಂದು ನಾವೊಂದು ಎಲ್ಲರೂ ಒಂದು ಸೇವಾ ಮನೋಭಾವದಿಂದ ಮಾಡ್ತೇವೆ. ಇದೊಂದು ಜೀವನದುದ್ದಕ್ಕೂ ನಮಗೆ ಅದೊಂದು ಭಾಗ್ಯ ಅಂತ ಅನಿಸ್ಬೋದು ಖಂಡಿತವಾಗಿಯೂ. ಯಾಕಂದ್ರೆ ಈ ಕೆಲಸದ ಮೂಲಕ ನಾವು ಎಷ್ಟೇ ಹಣ ಕೊಟ್ಟರು ಕೂಡ ಇಂಥ ಒಂದು ಸೇವೆ ಮಾಡ್ಲಿಕ್ಕೆ ಖಂಡಿತವಾಗಿ ಸಿಗ್ಲಿಕ್ಕಿಲ್ಲ. ಆ ರೀತಿಯಾಗಿ ನೀವು ತಿಳ್ಕೊಂಡದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಅಂದ್ಕೊಳ್ತೇನೆ. ಯಶವಂತ್ ಅವರೇ, ನಿಮ್ಮ ಆಂಬುಲೆನ್ಸ್ ವಿಚಾರದಲ್ಲಿ ಬಹಳಷ್ಟು ಕಡೆ ನಿಮಗೆ ಕಿರಿಕಿರಿ ಆಗಿದೆ ಅಂತ ನಾನು ಕೇಳ್ಪಟ್ಟೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಕೆಲವೊಮ್ಮೆ ನಿಮ್ಮ ಹೆಸರು ಹೇಳ್ಕೊಂಡು ಕೆಲವರೆಲ್ಲ ಕೆಲಸ ಮಾಡಿದ್ದಾರೆ. ಹೌದು, ಅದು ಹೇಗೆ ಸರ್? ಅದೇನೆಂದರೆ ನಮ್ಮ ಇಲ್ಲಿ ಮಣಿಪಾಲ ಮತ್ತು ಉಡುಪಿ ಲೆವೆಲ್ನವರು ಯಾರು ಆ ಥರದ್ದು ಇದು ಮಾಡಲಿಕ್ಕೆ ಹೋಗಲಿಲ್ಲ. ದಾವಣಗೆರೆ ಆ ಸೈಡ್ನವರೆಲ್ಲ ಆ್ಯಂಬುಲೆನ್ಸಲ್ಲಿ ಜನಗಳನ್ನು ಹೌದು ಆ ಕಡೆ ಈ ಕಡೆ ಹಾಕೊಂಡು ಅದು 2-3 ಸಲ ಸಮಸ್ಯೆ ಆಗಿದ್ದು. ಅವರು ಆಂಬುಲೆನ್ಸ್ ನಲ್ಲಿ ನಿಜವಾಗ್ಲೂ ಕರ್ಕೊಂಡು ಬಂದಿದ್ರು, ಅದು ಕೆಲವು ಕಡೆ ಪ್ರಾಬ್ಲಮ್ ಆಯಿತು. ಹೌದು, 2-3 ಕಡೆ ಗಾಡಿ ಸಹ ಸೀಸ್ ಮಾಡಿದ್ದಾರೆ ಪೊಲೀಸ್ನವರು. ಅದು ಏನಾಗುತ್ತೆ ಅಂದ್ರೆ ಒಬ್ಬ ಆಂಬುಲೆನ್ಸ್ ಅವನು ಮಾಡಿದ್ರು ಮತ್ತೆ ಎಲ್ಲ ಆಂಬುಲೆನ್ಸ್ ಹಾಗೆ ಅಂತ ಒಂದು ಹಣೆ ಪಟ್ಟಿ ಕಟ್ಟಿ ಬಿಡ್ತಾರೆ. ಅದಾದ ನಂತರ ನಮಗೆ ತುಂಬಾ ಸ್ಟ್ರಿಕ್ಟ್ ಚೆಕಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಯಾಕಂದ್ರೆ ಅವರದ್ದು ಡ್ಯೂಟಿ ಅವರು ಮಾಡ್ಲೇಬೇಕು, ಗವರ್ಮೆಂಟ್ ಇದ್ದ ಆರ್ಡರ್ ಉಂಟು ಅಲ್ಲ, ಮತ್ತೆ ಅವರಿಗೆ ಅಷ್ಟು ದೊಡ್ಡ ಜವಾಬ್ದಾರಿ. ಹೌದು, ಅದು ಗಡಿ ಪ್ರದೇಶ ಆಗಿರೋದ್ರಿಂದ ಚೆಕ್ ಪೋಸ್ಟ್ ಹೇಳಿದ್ರೆ ಮತ್ತೆ ಪ್ರತಿಯೊಬ್ಬನ ಅವನ ಮೇಲೆ ಕೇಳ್ತಾರೆ. ಹೌದು, ನಮ್ಗೆ ಅಂದ್ರೆ ಡಿಸ್ಚಾರ್ಜ್ ಸಮ್ಮರಿ ಇದ್ರೆ ಮಾತ್ರ ನಮ್ಗೆ ಅವರು ಮುಂದೆ ಹೋಗ್ಲಿಕ್ಕೆ ಅನುವು ಮಾಡ್ತಾ ಇದ್ರು. ಮತ್ತು ಇಲ್ಲಾದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಅಲ್ಲಿ ನಿಂತು ಅವರ ಈಗ ತೀರ್ಥಹಳ್ಳಿಯಿಂದ ಶಿವಮೊಗ್ಗ ಹೋಗೋದಾದರೆ ತೀರ್ಥಹಳ್ಳಿ ಕಡೆಯಲ್ಲಿ ನಿಲ್ಲಿಸಿದರೆ ಮತ್ತು ಶಿವಮೊಗ್ಗದ ಗಾಡಿಯವರಿಗೆ ಫೋನ್ ಮಾಡಿ ಆ್ಯಂಬುಲೆನ್ಸ್ನವ್ರಿಗೆ ಅಲ್ಲಿಂದ ಕರೆಸಿ ಪೇಷಂಟನ್ನು ಶಿಫ್ಟ್ ಮಾಡಿ ಆ ಥರ ಕಳಿಸ್ತಾ ಇದ್ದು. ಖಂಡಿತ ಅಂಥದ್ದು ತುಂಬ ಪ್ರಾಬ್ಲಮ್ ಆಗಿದೆ. ಆದರೆ ಏನು ಮಾಡೋದು, ನಮಗೆ ಜನಗಳಿಗೆ ನೀವು ಅದನ್ನು ಸೇವೆಗಿಂತಲೇ ನೀವು ಡಿಸೈಡ್ ಮಾಡಿದ ನಂತರ, ಕರ್ತವ್ಯ ಅಂತ ಡಿಸೈಡ್ ಮಾಡಿದ ನಂತರ ಖಂಡಿತವಾಗಿ ಇದನ್ನು ಮಾಡಲೇಬೇಕು ಇತ್ತು, ಮತ್ತೆ ಮಾಡಿದ್ರಿ. ವೀಕ್ಷಕರೇ, ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ಇವತ್ತಿನ ನಮ್ಮ ಅತಿಥಿಗಳು ಮಂಜುನಾಥ್ ಹೆಬ್ಬಾರ್ ಮತ್ತು ಯಶವಂತ್ ಕಲ್ಯಾಣಪುರ. ಇವರುಗಳು 2 ವಿಭಾಗದಲ್ಲಿ ಇವತ್ತು ನಮ್ಮೊಡನೆ ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅದ್ಭುತವಾದಂಥ ಅನುಭವಗಳು. ಖಂಡಿತವಾಗಿಯೂ ಲಾಕ್ಡೌನ್ ಸಂದರ್ಭದಲ್ಲಿ ಯಾರೆಲ್ಲ ಮನೆಯೊಳಗಿದ್ರೋ ಅವರಿಗೆಲ್ಲ ಈ ವಿಚಾರವನ್ನು ತಿಳಿದುಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ವಿಶೇಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇನ್ನಷ್ಟು ವಿಚಾರಗಳನ್ನು ಅವ್ರ ಜೊತೆ ಹಂಚಿಕೊಳ್ಳೋಣ ಚಿಕ್ಕ ವಿರಾಮದ ಬಳಿಕ.
ಎಸ್ ವೀಕ್ಷಕರೇ, ಮತ್ತೊಮ್ಮೆ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿದ್ದಾರೆ ಮಂಜುನಾಥ್ ಹೆಬ್ಬಾರ್ ಅವರು, ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಕಡಿಯಾಳಿ. ಈ ಮೂಲಕವಾಗಿ ಅದೆಷ್ಟೋ ಜನರಿಗೆ ಮಧ್ಯಾಹ್ನದ ಊಟವನ್ನು ವಿತರಿಸಿದವರು. ಹಾಗೆ ಯಶವಂತ್ ಕಲ್ಯಾಣ್ಪುರ ಇವರು ಅದೆಷ್ಟೋ ರೋಗಿಗಳಿಗೆ ಉಚಿತವಾಗಿ ಆಸ್ಪತ್ರೆಗೆ ತಲುಪಿಸುವ ಮತ್ತು ಆರೋಗ್ಯಗೊಂಡವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದವರನ್ನು ಹೊರ ಜಿಲ್ಲೆಗಳಿಗೆ ತಗೊಂಡೋಗಿ ಅತ್ಯಂತ ಜವಾಬ್ದಾರಿಯುತವಾಗಿ ಮುಟ್ಟಿಸಿ ಅಪೂರ್ವ ಸೇವೆಗೈದಂತಹ ಆಂಬ್ಯುಲೆನ್ಸ್ ಚಾಲಕರು ಮತ್ತು ಮಾಲಕರು ಅವರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ. ಸರ್, ಈಗ ಇದಲ್ಲದೆ ನೀವು ಕಿಟ್ ವಿತರಣೆಗಳನ್ನೆಲ್ಲ ಮಾಡಿದ್ರಿ, ಹೇಗಿತ್ತು ಸರ್ ಅದರ ಅನುಭವಗಳೆಲ್ಲ? ಅಂದರೆ ಒಂದು ಕಿಟ್ ಒಂದು ಸಲ 1100 ಕಿಟ್ಟನ್ನು ನಾವು ರೆಡಿ ಮಾಡಿದ್ದು. ಕಿಟ್ ಅಂದರೆ ಅದು ದಿನ ಬಳಕೆ ಬೇಕಾದ ಆಹಾರ ಸಾಮಗ್ರಿಗಳನ್ನು, ಈಗ ಊಟ ಎಲ್ಲ ವಲಸೆ ಕಾರ್ಮಿಕರಿಗೆ, ಬಡವರಿಗೆ ಆಯಿತು. ನಮ್ಮ ಊರಿನ ಕಷ್ಟದಲ್ಲಿರುವವರಿಗೆ ಸಹ ಸ್ಪಂದಿಸಬೇಕು ಹೇಳಿ ಗಣೇಶೋತ್ಸವ ಸಮಿತಿ ತೀರ್ಮಾನ ಮಾಡಿ 1100 ಕಿಟ್, ಅದರಲ್ಲಿ ಒಂದು ದಿನ ಬಳಕೆಯ ಒಂದು 10-12 ಬಗೆಯ ಸಾಮಾನುಗಳು, ಒಂದು ಕಿಟ್ ಸಾಧಾರಣ ಒಂದು 1,000 ರೂಪಾಯಿ ಮೇಲೆ ವ್ಯಾಲ್ಯೂದ್ದು, ಅದನ್ನು ನಾವು ರೆಡಿ ಮಾಡಿ ಒಂದು 35 ವಾರ್ಡ್ನ ಎಲ್ಲ ನಗರಸಭಾ ಸದಸ್ಯರನ್ನು ಕರೆದು ಸಮಾನಾಗಿ ಎಲ್ಲರಿಗೂ ಹಂಚಿ ಎಲ್ಲ ಒಂದು ವಾರ್ಡ್ನ ಬಡವರಿಗೆ ತಲುಪಿಸುವ ಒಂದು ಕೆಲಸವನ್ನು ಗಣೇಶೋತ್ಸವ ಸಮಿತಿ ಮಾಡಿದೆ. ಅದೇ ಪ್ರಕಾರ ಸಾಧಾರಣ ಎಷ್ಟು ಕಿಟ್ ಇತ್ತು ಸರ್? ಫಸ್ಟಿಗೆ ಒಂದು 1,100 ಕಿಟ್ ಮಾಡಿತ್ತು. ಮತ್ತು ಒಂದು 800 ಕಿಟ್ ನಮ್ಮ ಕಡಿಯಾಳಿ, ಕುಂಜಿಬೆಟ್ಟು, ಒಳಕಾಡು ಈ ಭಾಗದ ನಮ್ಮ ಗಣೇಶೋತ್ಸವದ ಒಂದು ವ್ಯಾಪ್ತಿ ಬರ್ತಾಯಿದೆ. ಹೌದು, ಗಣೇಶೋತ್ಸವ ಎಲ್ಲ ವ್ಯಾಪ್ತಿಗೆ ಉಂಟು. ಅದರಲ್ಲಿ ಹತ್ತಿರದವರಿಗೆ ಒಂದು ಹೆಚ್ಚು ಪ್ರಯೋಜನ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಪುನಃ ಒಂದು 800 ಕಿಟ್ ರೆಡಿ ಮಾಡಿ ಅದರಲ್ಲಿ ಒಂದು 100 ಕಿಟ್ಟು 110 ಕಿಟ್ಟೇನ ಈ ಅಂಗವಿಕಲರದೊಂದು ಇದಕ್ಕೆ ನಿಧಿ ಕೊಟ್ಟಿದ್ದೇವೆ. ಹಾಗೆ ಒಂದು 180 ಆಶಾ ಕಾರ್ಯಕರ್ತರಿಗೆ ಒಂದು ಸಹಾಯಧನವನ್ನು ಒಂದು 2,000 ರೂಪಾಯಿ ಪ್ರಕಾರ ನಮ್ಮ ಗಣೇಶೋತ್ಸವ ಸಮಿತಿಯಿಂದ ಅದೇ ಎಲ್ಲ ಈ ಲಾಕ್ಡೌನ್ ಸಂದರ್ಭದಲ್ಲಿ ಕೊಳ್ಳಲ್ಪಟ್ಟಿದೆ. ಮತ್ತು ಒಂದು 7-8 ಜನಕ್ಕೆ ನಮ್ಮ ಕಡಿಯಾಳಿ, ಕುಂಜಿಬೆಟ್ಟು ಭಾಗದಲ್ಲಿ ಈ ಅನಾರೋಗ್ಯ ಏನಾದರೂ ಒಂದು ಸಹಾಯ ಮಾಡೋ ಕಷ್ಟದಲ್ಲಿರುವವರಿಗೆ ಒಂದು 5,000 ರೂಪಾಯಿ ಲೆಕ್ಕ ಒಂದು ಆರೋಗ್ಯಕ್ಕೆ ಅಂದರೆ ಫುಲ್ಲು ಪೇಮೆಂಟ್ ಅಲ್ಲ, ಒಂದು ಸ್ವಲ್ಪ ಕನಿಷ್ಠ ಪಕ್ಷ ಲಾಕ್ಡೌನ್ ಸಂದರ್ಭಕ್ಕಾದರೂ ಕೊಡಬೇಕು ಹೇಳಿ ತೀರ್ಮಾನ ಮಾಡಿ ಅದನ್ನು ಸಹ ಒಂದು 5,000 ರೂಪಾಯಿ ಲೆಕ್ಕ ಕೊಟ್ಟಿದೆ. ಇದು ಎಲ್ಲ ಸಹ ನಮ್ಮ ಒಂದು ಗಣೇಶೋತ್ಸವ ಟೀಮ್. ಇಲ್ಲಿ ನಮ್ಮ ಒಂದು ಟೀಮಲ್ಲಿ ನಮಗೆ ಸಂಘ ಕಲಿಸಿದೆ ಅದು ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಹೇಳಿ ಆ ಪ್ರಕಾರ ಆ ಧ್ಯೇಯವನ್ನು ಇಟ್ಕೊಂಡೇ ನಾವು ಕೆಲಸ ಮಾಡ್ತಿದ್ದೇವೆ. ಸರ್, ಈಗ ಕಲ್ಯಾಣ್ಪುರ ಅವರು ಆಂಬ್ಯುಲೆನ್ಸ್ ಚಾಲಕರಿಗೆ ಬಹುಶಃ ಇಷ್ಟು ಸಮಯದಲ್ಲಿ ನೀವು ಲಾಕ್ಡೌನಲ್ಲಿದ್ದಾಗ ಬೇರೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಸವಲತ್ತುಗಳೆಲ್ಲ ಸಿಕ್ಕಿತ್ತು, ನಿಮ್ಗೆ ಏನು ಸಿಕ್ತು ಸರ್? ನಮಗೇನು ಸರ್ಕಾರದ ಸೈಡ್ ಆಯಿತು, ಉಪಕಾರ ಮಾಡಿದ್ರಲ್ಲ, ಒಳ್ಳೇದಾಗಲಿ ಅಂತ ಹೇಳಿದ್ದು ಅದೇ ಮಾತುಗಳು ಮಾತ್ರ ಅಷ್ಟೇ. ಮತ್ತೆ ದೇವರ ಆಶೀರ್ವಾದ, ಜನರ ಆಶೀರ್ವಾದ, ದೇವರ ಆಶೀರ್ವಾದ. ಏನಿತ್ತು ಸರ್ ಅದು? ಹೇಗೆ ಆ್ಯಕ್ಚುಲಿ ಏನೆಲ್ಲ ಆಯ್ತಲ್ಲಿ? ನಮ್ಮ ಸೇಫ್ಟಿಗೆ ನಾವೇ ಹಣ ಖರ್ಚು ಮಾಡಿಕೊಂಡು ಮಾಸ್ಕ್ ಆಗಲಿ, ಸ್ಯಾನಿಟೈಸರ್ ಆಗಲಿ ಅದನ್ನು ಎಲ್ಲ ನಾವು ನಮ್ಮ ಪರ್ಸ್ನಲ್ ಹಣದಿಂದಲೇ ಇದು ಮಾಡ್ತಾಯಿದ್ದದ್ದು. ಗೌರ್ಮೆಂಟ್ ಸೈಡಿಂದ ಏನು ನಮಗೆ ಫೆಸಿಲಿಟಿ ಆಗಲಿ, ಮತ್ತು ಈಗ ಟ್ಯಾಕ್ಸಿಯವರಿಗೆ ಆದರೆ ಒಂದು 5,000 ಗೌರ್ಮೆಂಟ್ ಕೊಡ್ತದೆ ಅಂತ ಅನೌನ್ಸ್ಮೆಂಟ್ ಮಾಡಿದೆ. ಅದು ಎಷ್ಟು ಜನಕ್ಕೆ ಸಿಕ್ಕಿದೆ ಸಿಗಲಿಲ್ಲ ಅಂತ ಗೊತ್ತಿಲ್ಲ ಇನ್ನೂ ಸಹ. ಹಾಗೆ ನಮ್ಮ ಆ್ಯಂಬುಲೆನ್ಸ್ನವರಿಗೆ ಇನ್ನೂ ಸಹ ಅದರ ಬಗ್ಗೆ ಗೌರ್ಮೆಂಟು ಏನು ಚಿಂತನೆ ಮಾಡಲಿಲ್ಲ. ಮಾಡಬೇಕಂತ ನಾವು ಎಲ್ಲರೂ ಒತ್ತಾಯ ಮಾಡಿದ್ದೀವಿ. ಹಾಂ, ಈಗ ನಿಮ್ಮಲ್ಲಿ ಸಂಘಗಳಿದೆಯಾ ಸರ್? ಅದು ಹೇಗೆ ಕಾರ್ಯನಿರ್ವಹಿಸ್ತಿದೆ? ಸಂಘ ಅಂದರೆ ನಮ್ಮದು ಮಣಿಪಾಲದಲ್ಲಿ ಶ್ರೀ ಬಬ್ಬುಸ್ವಾಮಿ ಆ್ಯಂಬುಲೆನ್ಸ್ ಮತ್ತು ಚಾಲಕರ ಮತ್ತು ಮಾಲಕರ ಸಂಘ. ಈಗ ಇದರಲ್ಲಿ ಏನಾದರೂ ನೀವು ಹೋರಾಟವನ್ನು ಮಾಡಿದ್ರಿ ಇಷ್ಟವರೆಗೆ? ಹೋರಾಟ ಅಂದರೆ ಇಲ್ಲಿವರೆಗೂ ಯಾವ ಹೋರಾಟ ನಾವು ಮಾಡ್ತೇವೆ, ಅದಕ್ಕೆ ಪ್ರತಿಫಲ ಮಾತ್ರ ಇರುವುದಿಲ್ಲ ಅಷ್ಟು. ಪ್ರತಿಫಲ ಇರುವುದಿಲ್ಲ. ಒಂದು ನಿಮಿಷ, ಕಾಲ್ ಇದ್ದಾರೆ ನೋಡೋಣ. ಹಲೋ. ಹಲೋ. ಹಾಂ ಸರ್, ಹೇಳಿ ಸರ್. ನಮಸ್ತೆ. ಯಾರು ಮಾತಾಡೋದು ಸರ್? ನಾನು ಜಯರಾಮ್ ಮಾತಾಡೋದು. ಹಾಂ, ಹೇಳಿ ಸರ್. ಮೊದಲಿಗೆ ನಾನು ಸ್ಪಂದನ ಚಾನಲ್ಗೆ ಅಭಿನಂದನೆ ಸಲ್ಲಿಸ್ತೇನೆ. ಹೇಳಿ ಸರ್. ಯಾಕೆಂತ ಹೇಳಿದ್ರೆ ಈಗ ನೋಡಿ, ಎಲ್ಲ ಇದರಲ್ಲಿ ಎಲ್ಲರನ್ನು ಒಂದು ಪತ್ತೆ ಮಾಡ್ತೀರಿ, ಸಮಾಜದ ಎದುರಿಗೆ ಇರ್ತೀರಿ. ಆದ್ರೆ ಆಂಬುಲೆನ್ಸ್ ಇದರಲ್ಲಿ ತುಂಬಾ ಕಡಿಮೆ. ಹೌದು, ಹಾಗಾಗಿ ನಿಮಗೊಂದು ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ಇನ್ನೊಂದು, ಈಗ ನೋಡಿ ಆಂಬುಲೆನ್ಸ್ ಹೇಗೆ ಈ ಲಾಕ್ಡೌನ್ ಟೈಮ್ ಅಲ್ಲಿ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಹಿಡಿದಿರ್ತಾರೆ. ಆ ಟೈಮ್ ಅಲ್ಲಿ ಒಂದು ಮಣಿಪಾಲದ ಇಲ್ಲಿ ಇವರು ಯಶವಂತ ಕೂತ್ಕೊಂಡಿರಲ್ಲ, ಅವರು ಎಲ್ಲರೂ ನನಗೆ ತಿಳಿದ ಮಟ್ಟಿಗೆ ಸಾಧಾರಣ 1 ಲಕ್ಷವರೆಗೆ ಸಮೇತ ಪೇಮೆಂಟ್ ಅನ್ನು ಇವರೇ ಮಾಡಿ ಅಲ್ಲಿ ತುಂಬಾ ಬಡವರಿಗೆ ಇದು ಮಾಡಿ ಕಟ್ಟಿರೋ ನಿದರ್ಶನ ನನಗೆ ಗೊತ್ತುಂಟು. ಅವರು ಕಟ್ಟಿ ಅವರನ್ನ ಡಿಸ್ಚಾರ್ಜ್ ಮಾಡಿಸಿ ಅವರ ಊರಿಗೆ ಕರ್ಕೊಂಡೋಗಿ ಅವರ ಮನೆಗೆ ಬಿಟ್ಟು ಅವ್ರ ಮನೇಲಿ ಊಟ ಮಾಡಿ ಮತ್ತೆ ಅವರು ಕೊಟ್ಟದನ್ನು ಪಡ್ಕೊಂಡು ಮತ್ತೆ ಮಣಿಪಾಲಕ್ಕೆ ಬಂದಿದ್ದಾರೆ. ಹೌದು. ಇನ್ನೊಂದು ಏನಂತೇಳಿ 12 ಗಂಟೆ ಫೋನ್ ಮಾಡಿದ್ರೆ ಸಮೇತ ಅವರು ಇಮಿಡಿಯೇಟ್ ಆಂಬುಲೆನ್ಸ್ ಒಂದು 5-10 ನಿಮಿಷ ಒಳಗೆ ಆಸ್ಪತ್ರೆಗೆ ಕಳಿಸಿ ಅದನ್ನು ಸಮೇತ ಯಾವ ಆಸ್ಪತ್ರೆ
ಬೇಕು ಅಲ್ಲಿಗೆ ಕರ್ಕೊಂಡು ಬಿಟ್ಟು ಅವ್ರು ಇದು ಮಾಡ್ತಾರೆ, ಯಾವುದೇ ಒಂದು ಇದು ತಕೊಳ್ಳೋದೆ. ಜಯರಾಮ್ ಸರ್, ಸರ್ ನಮ್ಮ ಉದ್ದೇಶನೂ ಅದೇ. ಹೌದು ಹೌದು ಯಾಕೆಂದ್ರೆ ಇವರೆಲ್ಲ ಪದವಿಗೋ ಪ್ರಚಾರಕ್ಕೂ ಈ ಸೇವೆಗಳನ್ನ ಮಾಡ್ಕೊಂಡಿಲ್ಲ. ಮಂಜುನಾಥ ಹೆಬ್ಬಾರ್ ಇರ್ಬೋದು ಅಥವಾ ಕಲ್ಯಾಣಪುರ ಇರ್ಬೋದು. ಹೌದು ನಾವ್ ಇವತ್ತು ಅವರನ್ನ ನಾವು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಪರಿಚಯಿಸುವ ಉದ್ದೇಶ ಏನಂದ್ರೆ, ಹೌದು ಅವ್ರ ಒತ್ತಾಯಕ್ಕೆ ನಾವು ಕಾರ್ಯಕ್ರಮ ಇಟ್ಕೊಂಡದಲ್ಲ, ನಮ್ಮ ಒತ್ತಾಯಕ್ಕೆ ಅವರನ್ನ ನಾವು ಕರೆದಿದ್ದು. ಯಾಕೆಂದ್ರೆ ಲಾಕ್ಡೌನ್ ಸಂದರ್ಭದ ರಿಯಲ್ ಹೀರೋಗಳು ಅಂತ ನಾವು ಅವರನ್ನ ಪರಿಗಣಿಸ್ತಾ ಇದ್ದೇವೆ. ಆ ಮೂಲಕವಾಗಿ ಜನತೆಗೆ ಗೊತ್ತಾಗ್ಲಿ, ಲಾಕ್ಡೌನ್ ಸಂದರ್ಭ ನಾವು ನಮ್ಮ ಕಷ್ಟಗಳನ್ನು ಮಾತ್ರ ಮಾತಾಡ್ಕೊಳ್ತಾ ಇದ್ದೇವೆ, ಆದ್ರೆ ಇವರ ಕಷ್ಟ ಏನಿತ್ತು ಅನ್ನೋದು ಸ್ವಲ್ಪ ಜನರಿಗೆ ತಿಳಿಲಿ ಅನ್ನುವಂತ ಕಾರಣಕ್ಕೆ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅವ್ರಂದ್ರೆ 1 ವಾರ 15 ದಿವಸ ಮನೆಗೆ ಹೋಗೋದು ಹೇಳಿ ನಾನು ಕೇಳಿದೆ, ತುಂಬಾ ನೋವಾಗ್ತದೆ. ಯಾಕಂದ್ರೆ ಕೇವಲ ನಮ್ಮ ಜಿಲ್ಲೆಗೆ ಸೀಮಿತ ಮಾಡಲಿ, ಇಡೀ ಕರ್ನಾಟಕ ಹೊರಗೆ ಅವರು ತಗೊಂಡೋಗಿ ಬಿಟ್ಟಿದ್ದಾರೆ, ಅಲ್ಲಿ ಇದು ಮಾಡಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ. ಅದು ತುಂಬಾ ಖುಷಿ ಆಗ್ತದೆ. ಗುರುತ ಇಲ್ಲದವರ ಬಿಲ್ ಸಮೇತ ಇವರು ಪೇ ಮಾಡಿ ಹೌದು 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 ಹೌದು, ಅದು ತುಂಬಾ ದೇವರ ಮೆಚ್ಚ ಕೆಲಸ. ಇನ್ನೊಂದು ನಮ್ಮ ಮಂಜುನಾಥ್ ಅವರು ಹೇಗೆ ಹೇಳಿದ್ದು ಅನ್ನಪ್ರಮ ಅಂತಲೇ ಹೇಳ್ಬೇಕು ಅವ್ರನ್ನು. ಹಾಗಾಗಿ ಇಬ್ಬರಿಗೂ ನಾವು ಸ್ಪೆಷಲ್ ಆಗಿ ಅವರಿಗೆ ವಿಶೇಷವಾಗಿ ಒಂದು ಅಭಿನಂದನೆ. ಒಬ್ಬ ಚಾಲಕರಾಗಿ, ಒಬ್ಬ ಮಾಲಕರಾಗಿ ಹೌದು ಹೌದು ನನಗೆ ಗೊತ್ತಿದೆ ಏನಂದ್ರೆ, ನೀವೇ ಮೊನ್ನೆ ಹೇಳಿದ್ರು ಒಂದ್ಸಲ, ಹೌದು ಹೌದು ಮಾಲಕರ ಅಂದ್ರೆ ನಮಗೆ ಮನೆ ಮುಂದೆ ಗಾಡಿ ನಿಲ್ಲಿಸಿದ್ದೇವೆ ಎಲ್ಲರೂ ಅಂದ್ಕೊಳ್ತಾರೆ, ಒಳ್ಳೆ ಗಾಡಿ ಇದೆ ಅವನ ಹತ್ರ ಅಂತ ಅಂದ್ಕೊಳ್ತಾರೆ. ಆದ್ರೆ ಬಾಡಿಗೆ ಇದ್ರೆ ಮಾತ್ರ ನಮಗೂ ಜೀವನ, ಅದಿಲ್ಲದ್ರೆ ಇರುವುದಿಲ್ಲ. EMI ಕಟ್ಲಿಕ್ಕೆ ಆಗುವ ನಮಗೂ ಸಮಸ್ಯೆ ಇರ್ತದೆ, ಅದನ್ನು ಕೇಳಲಿಕ್ಕೆ ಯಾರು ಇರುವುದಿಲ್ಲ. ಹೌದು ಹೌದು ಇಂಥ ಪರಿಸ್ಥಿತಿಯಲ್ಲಿ ಬಹುಶಃ ಎಲ್ಲ ವರ್ಗಕ್ಕೂ ಒಂದು ಆ ಸಮಯದಲ್ಲಿ ಯಾರು ಸೇವೆ ಮಾಡ್ತಾರೆ ಮತ್ತು ಸೇವೆ ಮಾಡದಿದ್ರು ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದವರು ಮಂಜುನಾಥ ಹೆಬ್ಬಾರ್. ಅಂದ್ರೆ ಈ ಸಾರ್ವಜನಿಕ ಗಣೇಶೋತ್ಸವ ಕಡಿಯಾಳಿ. ಹೌದು ಬಹುಶಃ ನನಗೆ ಅನಿಸ್ತಾ ಇದೆ ನಮ್ಮ ಕಾರ್ಯಕ್ರಮಗಳು ಖಂಡಿತವಾಗಿ ಹೇಳಿ ಸರ್. ಹೌದು, ನಮ್ಮಲ್ಲಿ ಕೈಯಲ್ಲಿ ಹಣ ಇಷ್ಟು ಸಹಾಯ ಮಾಡೋದು ಬೇರೆ, ಹಣ ಇಲ್ಲದೆ ನಮ್ಮ ಸಹಾಯದಿಂದ ಸಹಾಯ ಮಾಡೋದು ಅದು ದೇವರು ಮೆಚ್ಚುವಂತ ಕೆಲಸ. ಖಂಡಿತ ಖಂಡಿತ ಖಂಡಿತ. ಯಶವಂತ್ ಕಲ್ಯಾಣ್ಪುರ ಅವರು, ಅದಕ್ಕೆ ನಾನು ಒಬ್ರು ಮಾದರಿ ವ್ಯಕ್ತಿ ಅಂತ ಹೇಳ್ತಾ ಇದ್ದೇನೆ ನಾನು. ಹೌದು ಹೌದು ಸರ್ ಹೌದು. ಯಾಕೆಂದ್ರೆ ಆಂಬುಲೆನ್ಸ್ ಅಲ್ಲಿ ಹೌದು ನೀವು ಸಾಗಿಸಿ ಇನ್ನೂ ಸುಮಾರು ಘಟನೆಗಳಿವೆ, ಇಲ್ಲಿಂದ ಅಲ್ಲಿ ಕರ್ಕೊಂಡೋಗಿ ಅದೆಷ್ಟೋ ಹಣ ದೋಚುವವರು ಇದ್ದಾರೆ. ಹೌದು 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 ಅವರ ಮಧ್ಯದಲ್ಲಿ ಇವರೊಬ್ಬ ನಿಸ್ವಾರ್ಥವಾಗಿ ಯಾರೋ ಪರಿಚಯ ಇಲ್ಲದವರ ಹತ್ರ ಅವರು ಹೋಗಿ ಹೌದು ಅವ್ರನ್ನ ಬಿಟ್ಟು ಬಂದಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಂತ ಅನಿಸ್ತಾ ಇದೆ. ಹೌದು ಹೌದು ಸರ್ ಹೌದು. ಅದಕ್ಕಾಗಿ ಅವರೊಂದು ನಿಮಗೂ ನಾವೊಂದು ಕೃತಜ್ಞತೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಜಯರಾಮ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಬಹುಶಃ ಮಂಜುನಾಥ್ ಸರ್ ಹಾಗೆ ಯಶವಂತ್ ಸರ್, ನಮಗನಿಸೋದು ಮನ ಮೆಚ್ಚಿ ಮತ್ತು ಮನಸ್ಪೂರ್ವಕವಾಗಿ ಈ ಒಂದು ಕೆಲಸಗಳನ್ನು ಮಾಡಿದಾಗ ಯಾರಾದರೂ ಆಶೀರ್ವಾದ ಮಾಡಿದರೆ ಅಥವಾ ಅದ್ರ ಬಗ್ಗೆ ಒಂದು 4 ಒಳ್ಳೆ ಮಾತಾಡಿದರೆ. ನಮಗೆ ಇನ್ನೊಂದು ಪಾಯಿಂಟ್ ಉಂಟು ನಮ್ಮದು. ನಾವು 40 ದಿನದ ಒಂದು ಲಾಕ್ಡೌನ್ ಪೀರಿಯಡಲ್ಲಿ ಎಲ್ಲ ವಸತಿ ಇವರಿಗೆಲ್ಲ ಊಟ ಕೊಟ್ಟಿದ್ದೇವೆ. ನೆಕ್ಸ್ಟ್ ಒಂದು 15 ದಿವಸ ಕ್ವಾರಂಟೈನ್ ಸೆಂಟ್ರಲ್ಲಿದ್ದವರಿಗೆ ನಮ್ಮ ಜಿಲ್ಲಾಡಳಿತ ಮತ್ತು ನಮ್ಮ ಗಣೇಶೋತ್ಸವ ಸಮಿತಿ ಸೇರಿ ನಾವೊಂದು 14 ಕ್ವಾರಂಟೈನ್ ಸೆಂಟರ್ ಉಂಟು. ಅದು ನಿಮಗೆ ಬೆಳಿಗ್ಗೆ ಬೇರೆ, ಮಧ್ಯಾಹ್ನ ಬೇರೆ, ರಾತ್ರಿ ಬೇರೆ ಹೀಗೆ ನಾವು ಅವರಿಗೆ ಪ್ಯಾಕೆಟ್ ಮಾಡಿ ಒಂದು ಹಂಚಿದ ಒಂದು ನಿರ್ದೇಶನ ಉಂಟು. ಎಲ್ಲ ಒಂದು 15 ದಿವಸ. ಅದರಲ್ಲಿ ಸಹ ನಮ್ಮ ಶಾಸಕರು ಮತ್ತು ನಮ್ಮ ಜಿಲ್ಲಾಡಳಿತ, ತಹಶೀಲ್ದಾರರು, ಇವರು ಎಲ್ಲರೂ ಸಹ ಬಹುಶಃ ನೀವು ಅದು ಒಂದು ಸ್ವಲ್ಪ ಭಾಗ ಗಣೇಶೋತ್ಸವ, ಸ್ವಲ್ಪ ಭಾಗ ಹೊರಗಿನವರು ಎಲ್ಲ ಜಿಲ್ಲಾಡಳಿತ ಎಲ್ಲ ಸೇರಿ. ಅಲ್ಲ, ನನಗೆ ಅನಿಸ್ತಾ ಇದೆ ಜಿಲ್ಲಾಧಿಕಾರಿಗಳೇ ನಿಮ್ಮ ಕೇಂದ್ರಕ್ಕೆ ಬಂದಿದ್ದಾರೆ. ಕೇಂದ್ರಕ್ಕೆ ಬಂದಿದ್ದಾರೆ ಮತ್ತೆ ಅವರಿಗೆ ಶಾಕ್ ಆಗಿದೆ ಅಂತ ಕೇಳ್ಪಟ್ಟೆ ನಾನು. ಯಾಕೆಂದ್ರೆ ಜಿಲ್ಲಾಧಿಕಾರಿ ಅವರು ಹೇಳ್ತಾ ಇದ್ರು, ನಾವೊಂದ್ಸಲ ಅವರು ಭೇಟಿ ಮಾಡಿದಾಗ ಹೇಳ್ತಾ ಇದ್ರು, ಸಾಧಾರಣ ಒಂದು ನಿಮಗೆ ಲಾಕ್ಡೌನ್ ಆಗಿ ಒಂದು 30 ದಿನ ಕಳ್ತಿರ್ಬೋದು, ನನಗೆ ಇದುವರೆಗೆ ಊಟಕ್ಕೆ ಬೇಕಾಗಿ ನಾನು ಜಿಲ್ಲಾಡಳಿತದಿಂದ ಹಣ ತೆಗೀಲಿಲ್ಲ ಅಂತ ಹೇಳ್ತಾ ಇದ್ರು. ಅಂದರೆ ಉಡುಪಿಯವರೇ ಎಲ್ಲರಿಗೂ ಬೇಕಾದ ಇಲ್ಲ, ಪ್ರತಿ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಅಂದರೆ ಅಲ್ಲಿರುವ ನಿರ್ಗತಕರಿಗೆ, ನಿರಾಶ್ರಿತರಿಗೆ ಊಟ ಕೊಡಲಿಕ್ಕೆ ಜಿಲ್ಲಾಡಳಿತ ಸುಮಾರು ಖರ್ಚು ಮಾಡ್ತಾ ಇತ್ತು. ಆದರೆ ಉಡುಪಿಯ ಮಟ್ಟಿಗೆ ಗಮನಿಸೋದಾದರೆ ಇಲ್ಲಿಯ ಜನರೇ, ಇಲ್ಲಿರುವವರೇ ಸೇರಿಕೊಂಡು ಸಂಘ ಸಂಸ್ಥೆಗಳೇ ಬಹಳಷ್ಟು ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡಿವೆ ಅಂತ. ನಮ್ಮ ಗಣೇಶೋತ್ಸವ ಸಮಿತಿ ಇದರ ಹೇಳಬೇಕಾದ್ರೆ ನಮ್ಮ ಎಲ್ಲ ಅಲ್ಲಿಯ ಲೋಕಲ್ ಕೌನ್ಸಿಲರ್ನವರು, ಗಿರೀಶ್ ಆಂಜನೇಯ ಇರ್ಬೋದು, ಗೀತಾ ಶೆಟ್ಟಿ ಇರ್ಬೋದು, ರಜನಿ ಹೆಬ್ಬಾರ್ ಇರ್ಬೋದು, ಎಲ್ಲರೂ ಸಹ ಒಂದು ಅವರ ಪಕ್ಷಭೇದ ಮರೆತು ಎಲ್ಲರೂ ಸಹ ಬಂದು ಕೆಲಸ ಮಾಡಿದ್ದಾರೆ. ಹೌದು, ಬೆಳಗ್ಗಿಂದ ಮಧ್ಯಾಹ್ನದವರೆಗೆ ಸಹ ಕೆಲಸ ಮಾಡಿ ಎಲ್ಲ. ನಾವು ಈ ಕ್ವಾರಂಟೈನ್ ಸೆಂಟ್ರಿಗೆ ಸಹ ಹೋಗೋ ಸಹ ಅಷ್ಟೇ, ನಾವು ಯಾವುದು ನಮ್ಮ ಇದನ್ನು ನಾವು ಲೆಕ್ಕಿಸಲಿಲ್ಲ. ನಾವು ಸತ್ಯ ಹೇಳಬೇಕಂದ್ರೆ ನಾವು ಒಂದು 4-5 ಜನ ಎಲ್ಲ 14 ಕ್ವಾರಂಟೈನ್ ಸೆಂಟ್ರಿಗೆ ಹೋಗಿ ಬಂದಿದೆ. ನಮಗೆ ಗಣೇಶನ ಅನುಗ್ರಹದಲ್ಲಿ ನಮ್ಗೆ ಏನೂ ಆಗಲಿಲ್ಲ, ಅಂದ್ರೆ ಆಗೋದು ಬೇಡ ಅಂತೇಳಿ ಅಲ್ಲಿ ನಮಗೆ ಉಪಕಾರ ಮಾಡ್ಲಿಕ್ಕೆ ಒಂದು ಕಾಲ್ ಇದೆ ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಎಲ್ಲಿಂದ? ರಾಜೇಶ್ ಅಂತ ಮಣಿಪಾಲದಿಂದ. ಹೇಳಿ ಸರ್. ಇಲ್ಲಿ ಮಣಿಪಾಲದಲ್ಲಿ ಪಪ್ಪು ಸ್ವಾಮಿ ಆಂಬುಲೆನ್ಸ್ ಚಾಲಕ ಮಾಲಕರ ಸಂಘ ಅಂತೇಳಿ ಬಹಳ ಒಂದು ಇದರಿಂದ ಮುತುವರ್ಜಿಯಿಂದ ಈ ಕೊರೋನಾ ಇದರಲ್ಲಿ ಒಳ್ಳೆ ಕೆಲಸ ಮಾಡಿದ್ರು. ಅಂದ್ರೆ ಅವ್ರಿಗೆ ಒಂದು ನಿರ್ದಿಷ್ಟವಾದಂತ ಜಾಗ ಇಲ್ಲದೆ ಆ ರೋಡ್ ಸೈಡ್ ಅಲ್ಲಿ ನಿಂತು
ಅಲ್ಲಿ ಇದ್ದಾಗ ಜಾಗದ ಕಡೆಯಲ್ಲಿ ನಿಂತು ಎಲ್ಲೆಲ್ಲ ನಿಲ್ಸ್ಕೊಂಡು ಏನೋ ಒಂದು ವ್ಯವಸ್ಥೆ ಮಾಡಿಕೊಂಡು ಅವರು ಕೊರೋನಾದಲ್ಲಿ ಬಹಳ ಒಂದು ಇದರಲ್ಲಿ ನಿಷ್ಠೆಯಿಂದ ಅವರು ಕೆಲಸ ಮಾಡಿದ್ದಾರೆ. ಹಾ ಇಂತಹ ಸಮಯದಲ್ಲಿ ಅವರು ಮಾಡಿದ್ದಾರೆ ಅಂತ ಹೇಳಿ ನಾನು ಆಭಾರಿಯಾಗಿದ್ದೀನಿ. ಮತ್ತೆ ಇವರು ಮಂಜುನಾಥ್ ಹೆಬ್ಬಾಳ್ಕರ್ ಕೂಡ ಬಹಳ ಒಂದು ಇದರಿಂದ ಈ ಊಟದ ಒಂದು ವ್ಯವಸ್ಥೆ ಮಾಡಿ, ಮಧ್ಯಾಹ್ನದ ವ್ಯವಸ್ಥೆ ಮಾಡಿ, ಎಲ್ಲ ಊಟದ ವ್ಯವಸ್ಥೆ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಎಲ್ಲ ಒಂದು 31 ಇದಕ್ಕೆ ವಾರ್ಡ್ಗೆಲ್ಲ ಹಂಚಿ ಬಹಳ ಒಂದು ಕೃಷಿಯನ್ನು ನೀಗಿಸುವಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ನಾನು ಆಭಾರಿಯಾಗಿದ್ದೀನಿ. ಹೇಳಿ ಸರ್. ಅವರೊಂದು ಇಡೀ ದೇಶಕ್ಕೆ ಮಾದರಿಯಾದಂತ ಕೆಲಸವನ್ನು ಮಾಡಿದ್ರು. ಹಾ ಆದ್ರೆ ಅಲ್ಲಿ ಈ ಆಂಬುಲೆನ್ಸ್ ನವರಿಗೆ ಒಂದು ನಿರ್ದಿಷ್ಟವಾದಂತ ಜಾಗ ಎನ್ನುವಂತ ವ್ಯವಸ್ಥೆ ಯಾರು ಕೂಡ ಮಾಡಿಕೊಡದೆ ಇಷ್ಟೆಲ್ಲ ಕಷ್ಟಪಟ್ಟು ಅವರು ದುಡಿದ್ರು ಕೂಡ, ಸೇವೆ ಮಾಡಿದ್ರು ಕೂಡ ಅವ್ರಿಗೆ ಯಾರು ಕೂಡ ಒಂದು ಸ್ಪಂದಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಆ ವಿಷಯ ಅದಕ್ಕೆ ಸಂಬಂಧಪಟ್ಟವರು ಯಾರಾದ್ರೂ ಅದನ್ನು ಮಾಡಿದ್ರೆ ಒಳ್ಳೆದಿತ್ತು ಅಂತ ಹೇಳಿ ನಾನೊಂದು ನಮ್ಮ ಕೇಳ್ಕೊಳ್ತಾ ಇದ್ದೇನೆ ಸರ್. ಖಂಡಿತ ಸರ್, ನೀವು ಹೇಳಿದ ಕರೆಕ್ಟ್ ಇದೆ. ಆದ್ರೆ ಏನಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಈಗ ಈ ಒಂದು ಲಾಕ್ಡೌನ್ನ ಹಿಂದೆ ಬಿದ್ದು ಎಲ್ಲರೂ ಕೂಡ ಅದರ ಹಿಂದೆನೇ ಬಹಳಷ್ಟು ಬ್ಯುಸಿಯಾಗಿದ್ದಾರೆ. ಆದರೆ ನಾನು ಮೊನ್ನೆ ಬಂದವರಿಂದಲೇ ಹೇಳ್ತಾ ಇದ್ದೆ, ಈಗ ಯಶವಂತ್ ಅವರಿಗೆ ಹೇಳ್ತಾ ಇದ್ದೇನೆ, ನಿಮ್ಮ ಸಂಘಗಳನ್ನು ಕೇವಲ ಉಡುಪಿಗೆ ನೀವು ಸೀಮಿತಗೊಳಿಸಬೇಡಿ, ನೀವು ಅದನ್ನು ರಾಜ್ಯಕ್ಕೆ ವಿಸ್ತರಿಸಿ. ಆಂಬುಲೆನ್ಸನ್ನು ನೀವು ಬೇರೆ ಟ್ಯಾಕ್ಸಿಗಳ ಜೊತೆ ನೀವು ಮಿಕ್ಸ್ ಮಾಡಬೇಡಿ. ಆಂಬುಲೆನ್ಸಿಗೆ ಸಪ್ರೇಟ್ ಆದಂಥ ಒಂದು ಸಂಘ ಇರಲಿ. ಯಾಕೆಂದರೆ ಆಂಬುಲೆನ್ಸ್ ಪಾಲಿಸಬೇಕನ್ನಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇರೆನೇ ಇರ್ತದೆ. ನೀವು ಮಾಮೂಲಾಗಿ ಏನಿರ್ತದೆ ಅಥವಾ ಅವ್ರ ಜೊತೆ ಇವ್ರ ಜೊತೆ ಇದ್ದರೆ ನೀನು ಅಂದರೆ ಪರ್ಟಿಕ್ಯುಲರ್ ಆಗಿ ಮಾಮೂಲು ಪ್ರವಾಸಿ ವೆಹಿಕಲ್ ಹೋಗೋದಕ್ಕೂ ಬಾಡಿಗೆಗೆ ಹೋಗುವಂಥ ಕಾರ್ಗಳಿಗೂ ಆಂಬುಲೆನ್ಸ್ಗಳಿಗೂ ತುಂಬ ವ್ಯತ್ಯಾಸ ಇದೆ. ಮತ್ತು ನೀವಲ್ಲಿ ಪಾಲಿಸಬೇಕಾದಂತಹ ನಿಯಮಗಳು ತುಂಬ ಕಷ್ಟ ಇದೆ. ಈಗ ನಿಮಗೆ ಅಲ್ಲಿ ಏನಾದರೂ ಅಪಘಾತ ಆದಾಗ ನಿಮಗೆ ಕಾಲ್ ಬಂದರೆ ಆಗ ಎಲ್ಲರೂ ಕೂಡ ಮೊಬೈಲಲ್ಲಿ ಫೋಟೋ ತೆಗೆದ್ರಲ್ಲಿ ಬ್ಯುಸಿ ಇರ್ತಾರೆ. ನಿಮ್ಗೊಂಚೂರು ಕೈ ಕೊಡಿ ಅಂದರೆ ಕೈ ಕೊಡೋರಿಗೆ ಯಾರು ಇರುವುದಿಲ್ಲ. ಹಾಗಿದ್ರೆ ಆ ಸಂದರ್ಭದಲ್ಲಿ ಅಕಸ್ಮಾತ್ ಕೈ ಕೊಡಬೇಕಾದ್ರೆ ಅದು ಹೇಗೆ ಆ ಒಂದು ಗಾಯಾಳುವನ್ನು ಮೇಲೆ ಹಾಕಬೇಕು ಅಥವಾ ಏನು ಪ್ರಥಮ ಚಿಕಿತ್ಸೆ ಕೊಡಬೇಕು, ಇಂಥದ್ದೆಲ್ಲ ಸುಮಾರು ವಿಷಯಗಳು ನಿಮಗಿರ್ತವೆ. ಆದ್ದರಿಂದ ನಿಮ್ಮ ಆಂಬುಲೆನ್ಸ್ ಚಾಲಕರು ಏನಿರ್ತಾರೆ, ಮಾಲಕರು, ನೀವು ಒಂದು ಬೇರೆ ಸಂಘವನ್ನು ಮಾಡಿದರೆ ಮಾತ್ರ ನಿಮಗೆ ಹೋರಾಟಕ್ಕೆ ತುಂಬ ಅನುಕೂಲ ಆಗ್ಬೋದು ಅಂತ ಅನಿಸ್ತದೆ ಯಶವಂತ್ ಅವರೇ. ಹೌದು, ಬೇರೆ ಸಂಘ ಅಂದರೆ ನಮ್ಮದು ಈಗ ಆಲ್ರೆಡಿ ಸಂಘ ಉಂಟಲ್ಲ, ಅದನ್ನೇ ಬೇಕಾದರೆ ನಾವು ಅದರಲ್ಲಿ ಬೇರೆಯವರು ಕೂಡ ಮಿಕ್ಸ್ ಬೇರೆ. ಬಟ್ ನೀವು ಆಂಬುಲೆನ್ಸ್ ಅಂದ ಕೂಡಲೇ ಆಂಬುಲೆನ್ಸಿಗೆ ಅಪ್ಲೈ ಆಗುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇರೆಗೂ ಬಹಳಷ್ಟು ಡಿಫ್ರೆನ್ಸ್ ಇದೆ ಅಂತ ಅನಿಸ್ತದೆ. ಖಂಡಿತವಾಗಿ ಆ ಮೂಲಕ ನಿಮ್ಮ ಹೋರಾಟಕ್ಕೆ ಎಲ್ಲರ ಸಪೋರ್ಟ್ ಇರಲಿ. ಯಾಕೆಂದರೆ ನೀವು ಜನಹಿತವಾದಂಥ ಕೆಲಸವನ್ನು ಮಾಡ್ತಾ ಇದ್ರಿ, ಸಮಾಜಮುಖಿಯಾಗಿ ನೀವು ಕೆಲಸವನ್ನು ಮಾಡ್ತಾ ಇದ್ರಿ, ಸೇವೆಯನ್ನು ಮಾಡ್ತಾ ಇದ್ರಿ. ಎಷ್ಟೋ ಸಂದರ್ಭದಲ್ಲಿ ನಾವು 12 ಗಂಟೆ ರಾತ್ರಿಗೆ ಎಬ್ಬಿಸಿ ನಿಮ್ಮನ್ನು ನಾವು ಕರೆಸ್ತೇವೆ, ಆದರೆ ನಿಜವಾಗ್ಲೂ ಹಣ ಕೊಟ್ಟರೆ ಆ ಸೇವೆಯನ್ನು ಮಾಡಲಿಕ್ಕೆ ಕಷ್ಟ. ಬಹುಶಃ ಎಷ್ಟೋ ಜನಕ್ಕೆ ನಾವು 12 ಗಂಟೆ ಬನ್ನಿ ಅಂದರೆ ನಮ್ಮ ಫ್ರೆಂಡ್ಸ್ ಬರೋದು ಕಷ್ಟ. ಅಂಥ ಕಾಲಘಟ್ಟದಲ್ಲಿ ನಿಮಗೆ ಯಾರೋ ಏನೋ ಪರಿಚಯ ಇಲ್ಲ, ಏನಿಲ್ಲ, ನಿಮ್ಮ ನಂಬರ್ ಮಾತ್ರ ಅವ್ರ ಹತ್ರ ಇರುತ್ತೆ. ಅವ್ರು ನಿಮ್ಮನ್ನು ಕರೀತಾರೆ, ಬಂದು ಈ ಥರ ಮಾಡಿಕೊಡಿ ಅಂತ ಹೇಳ್ತಾರೆ. ಆದರೆ ಅಂಥ ಕಾಲಘಟ್ಟದಲ್ಲಿ ನಿಮ್ಮದು ಬಹುಶಃ ನಿಮಗೆ ಸರ್ಕಾರವೇ ವಿಶೇಷವಾದಂಥ ಮಾನ್ಯತೆಯನ್ನು ಕೊಡಬೇಕು ಅಂತ ನಮಗೆ ಅನಿಸ್ತಾ ಇದೆ. ಮಂಜುನಾಥ್ ಸರ್, ಈ ಒಂದು ಕಾಲಘಟ್ಟದಲ್ಲಿ ನಿಮಗೆ ಈ ಒಂದು ಸೇವೆಯನ್ನು ಮಾಡಿದಾಗ ನಿಮಗೆ ಏನು ಅನಿಸಿದೆ ಸರ್? ಫೈನಲ್ ಆಗಿ ಈಗ ಫೈನಲ್ ಆಗಿ ನಿಮಗೆ ಇಷ್ಟೆಲ್ಲ ಆಯಿತು, ಲಾಕ್ಡೌನ್ ಆಯಿತು, ಅದು ನಿಮಗೆ ನನ್ನ ಪ್ರಕಾರ ಈಗ ಒಂದು ರೀತಿ ಕನಸಿನಾಗಿರ್ಬೋದು, ಒಂದು ಫಿಲ್ಮ್ ನೋಡೋದಾಗಿರ್ಬೋದು. ಅಂದರೆ ಆ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಇಲ್ಲಿಂದ 150, 400, 500, 1000, 1,500 ಹೇಗೆ ಹೋಯ್ತೇಳಿ ಗೊತ್ತಾಗಲಿಲ್ಲ. ಮೊದಲನೇದಾಗಿ ನಮ್ಮ ಇದು ಅನ್ನಬರ್ಮನ ಕ್ಷೇತ್ರ ಉಡುಪಿ, ಇಲ್ಲಿ ಯಾರೂ ಹಸಿದು ಇರಬಾರ್ದು ಹೇಳುವ ಒಂದು ನಾವು ಮೊದಲಿಂದಲೂ ಸಹ ಅಲ್ಲಿ ಹೇಳ್ತಾ ಬರ್ತಿದ್ದೇವೆ. ಹೊಟ್ಟೆ ಕಮ್ಮಿ ಆಗಬಾರ್ದು. ಸರ್ ಒಂದು ಕಾಲ್ ಇದೆ ನೋಡಿ. ಹಲೋ ಸರ್, ಹೇಳಿ ಸರ್. ನಾನು ಪ್ರತಾಪ್ ಶೆಟ್ಟಿ ಅಂತ. ಹೇಳಿ ಸರ್. ಮಂಜುನಾಥ್ ಹೆಬ್ಬಾಳ್ಕರ್ ಮಾತಾಡಿ ಸರ್, ಹೇಳಿ ಸರ್. ಹಲೋ. ಹೇಳಿ, ಕೇಳ್ತಾರೆ ಸರ್, ಹೇಳ್ತಾರೆ, ಮಾತಾಡ್ತಾರೆ. ಅದೇ ಹೆಬ್ಬಾರ್ಯ ಹೇಳಿ ಕೇಳ್ತದೆ. ಅದೇ ತುಂಬಾ ಒಂದು ಕಷ್ಟದ ಸಂದರ್ಭದಲ್ಲಿ ತುಂಬಾ ಒಂದು ಹೋರಾಟ ಮಾಡಿ, ಅಂದ್ರೆ ಆ ಸ್ಟಾರ್ಟಿಂಗ್ ಅಲ್ಲಿ ಕೊರೋನಾ ಅಂದ್ರೆ ತುಂಬಾ ಭಯ ಇತ್ತು ಎಲ್ಲ ಜನರ ಹತ್ರ. ಯಾಕಂದ್ರೆ ಮನೆಯಿಂದ ಹೊರಗಡೆ ಹೋಗ್ತಾ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ಇವರು ರಘುಪತಿ ಭಟ್ರು, ರಾಘವೇಂದ್ರ ಕಿಣಿಗಳು ಅವರೊಟ್ಟಿಗೆ ಇವರು ತುಂಬಾ ಅವರ ಕೆಲಸಗಾರನೆಲ್ಲ ಹಿಡ್ಕೊಂಡು ಗಾಡಿ ಎಲ್ಲ ಅವ್ರದ್ದೇ ಹಾಕೊಂಡು ಸರ್ ಪ್ರಕಾಶ್ ಸರ್ ಹೋರಾಟ ಮಾಡಿದ್ರು. ಹೇಳಿ. ಇಡೀ ದೇಶದ ಗಮನವನ್ನೇ ಸೆಳೆದಂತ ವಿಶಿಷ್ಟ ಸೇವೆ ಸರ್ ಅದು. ಹೌದು, ಅದರಲ್ಲಿ ಇವರ ಆ ಹೃದಯ ಉಂಟಲ್ಲ, ವಿಶಾಲ ಹೃದಯ, ಅದನ್ನು ಮೆಚ್ಚುವಂತದ್ದು. ಅದು ನಾವಂದ್ರೆ ನಮ್ಗೆ ಯಾವಾಗ್ಲೂ ಸಿಗ್ತಾರೆ ಅವರು.
ಆದ್ರೆ ನಾವು ಅವರೊಂದಿಗೆ ಈ ವಿಷಯವನ್ನು ಯಾವತ್ತೂ ಹೇಳಿಲ್ಲ, ಅಂದ್ರೆ ನಮ್ಮ ಕಾರ್ಯದಲ್ಲಿದ್ದು. ಕರೆಕ್ಟ್. ಆದ್ರೆ ಅವರ ಒಂದು ವಿಷಯವನ್ನು, ಅವರ ಒಂದು ಒಳಗಿನ ಒಂದು ವಿಶಾಲ ಹೃದಯವನ್ನು ಹಾ, ನಮ್ಗೆ ಹೇಳಲಿಕ್ಕೆ ಇದೊಂದು ಸಂದರ್ಭ. ಖಂಡಿತ ಖಂಡಿತ ಸರ್. ಖಂಡಿತ. ಹಾಗೆ ಅವರೊಂದು ವಾರ್ಡ್ ಅಲ್ಲಿ ನಮ್ಮ ಒಳಕಾಡು ವಾರ್ಡು 76 ಬಡವರಿ ಭಾರಿ ಒಂದು ಕೆಲಸ, ಅಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಆ ಒಂದು ಲೈಟ್ ಹೋದ್ರೆ ಲೈಟ್ ಇದ್ದು ಒಂದು ಅರೇಂಜ್ಮೆಂಟ್, ಅದು ಒಂದು ಲೈಟ್ ಖಂಡಿತ ಹೋಗ್ಬಾರ್ದಂತ ಅವರು ಆ ಒಂದು ಮನಸ್ಸಲ್ಲಿ, ಅಂದ್ರೆ ಸರ್ ವಾರ್ಡ್ ಅಲ್ಲಿ ಎಷ್ಟು ಲೈಟ್ ಉಂಟು ಅಂದ್ರೆ ಹಿಂದೆ ನಗರಸಭೆಯಿಂದ ಎಷ್ಟು ಲೈಟ್ ಆಗಿದೆ, ಆ ಲೈಟ್ ಒಂದು ಆರಿ ಹೋಗ್ಬಾರ್ದಂತ ಅವರು ಹೇಳುದು. ಖಂಡಿತ ಖಂಡಿತ ಸರ್. ನಿಜವಾಗಿ ನಾವು ಮೂಲಭೂತ ಸೌಕರ್ಯಕ್ಕೆ, ಒಂದು ಜನರ ಮೂಲಭೂತ ಸೌಕರ್ಯಕ್ಕೆ ಅವರನ್ನು ಮುಡುಪಾಗಿ ಇಟ್ಟದ್ದು ಅದು ತುಂಬಾ, ಅಂದ್ರೆ ನಾನು ಎನ್ಸುದು ಅಲ್ಲ, ಅಂತೆ ಇಂತ ಒಂದು ಜನರು ನಮ್ಮ ಒಂದು ಈ ಸಮಾಜದಲ್ಲಿ ಎಷ್ಟೋ ಜನ ಇದ್ದಾರೆ ಇನ್ನು. ಖಂಡಿತ ಅವರನ್ನು ಗುರ್ತಿಸಿ ಆ ಒಂದು ದಿಕ್ಕಿಗೆ ಕರ್ಕೊಂಡು ಬಂದ್ರೆ ನೋಡಿ, ಇಂತ ಒಂದು ಕೆಲಸ ತುಂಬಾ ಒಂದು ಇವಾಗಲೂ ರೋಮಾಂಚನ ಆಗ್ತದೆ. ಅವರೊಂದು ಮಾಡುವ ಒಂದು ಕೆಲಸಗಳು, ಖಂಡಿತ ಖಂಡಿತ ಒಂದು ಕೆಲಸದಲ್ಲಿ ಅವರನ್ನು ಮುಡುಪಾಗಿಟ್ಟದ್ದು, ಖಂಡಿತ ಅದಕ್ಕಾಗಿ ಆದ ಹೋರಾಟ, ಮತ್ತೆ ಜನರು ಅವರಿಗೆ ಅಂದ್ರೆ ನೇರ ಮತ್ತೆ ಶುದ್ಧ ಮನಸ್ಸು, ನೇರವಾಗಿರುವ ಒಂದು ಕೆಲಸಗಾರರಿಗೆ ತುಂಬಾ ತೊಡಕುಗಳು ಬರ್ತದೆ. ಖಂಡಿತ ಖಂಡಿತ ಸರ್, ಖಂಡಿತ. ಹಾಗೆ ಅವರಿಗೆ ಅವರ ವಾರ್ಡ್ ಅಲ್ಲಿ ತುಂಬಾ ಜನರು ತೊಂದರೆಗಳು ಕೊಟ್ರು. ಅಂದ್ರೆ ನೇರ ಅಂದ್ರೆ ಒಂದು 10 ಜನರಿಗೆ ಒಳ್ಳೇದಾಗುವುದರಲ್ಲಿ ಒಬ್ಬನಿಗೆ ಕೆಡುಕಾಗ್ತದೆ. ಆಗ್ತದೆ. ಆವಾಗ ಈ 10 ಜನರು ಒಳ್ಳೇದಾಗ್ತದೆ ಅಂತ ಇವರು ಮುಂದೆ ಹೋಗುವಾಗ ಆ ಒಬ್ಬ ಅವನು ಕೆಡುಕು ಮಾಡ್ಲಿಕ್ಕಿರುವವನು ಸ್ವಲ್ಪ ತುಂಬಾ ತೊಂದರೆ ಕೊಟ್ರು. ಹೌದು. ಅದನ್ನು ಮೀರಿ ನಿಂತಾಗ ಅವರಿಗೆ ಆದ ನೋವುಗಳು ಇದನ್ನೆಲ್ಲ ಎದುರಿಸ್ಕೊಂಡು ಮುಂದುವರಿತಿದ್ದಾರೆ. ಪ್ರಕಾಶ್ ಸರ್ ಹೇಳಿ. ನಿಜವಾಗಿ ನಿಮ್ಮಂತವ್ರು ಸಪೋರ್ಟ್ ಇದ್ರೆ ಅವ್ರು ಯಾವುದನ್ನು ಕೂಡ ಮಾಡಿ ಸಾಧಿಸ್ತಾರೆ ಸರ್. ಹಾಗೆಲ್ಲ ಅಂದ್ರೆ ಸಪೋರ್ಟ್ ನಮ್ಮಂತ 1000 ಜನ ಇರ್ಬೋದು, ಆದ್ರೆ ಮುಂಚೂಣಿಯಲ್ಲಿ ಇಂತ ಒಂದು ವ್ಯಕ್ತಿತ್ವದ ವ್ಯಕ್ತಿ ಇರುವುದು ನಮ್ಗೆ ಭಾರಿ ಒಂದು ಹೆಮ್ಮೆ. ತುಂಬಾ ಒಂದು ನಮ್ಗೆ ಈ ಸರಿಯ ಒಂದು ಇವರು ಒಂದು ವ್ಯಕ್ತಿತ್ವದ ಒಂದು ನಮ್ಮ ವಾರ್ಡಿಗೆ ಬಂದದ್ದು ಭಾರಿ ಸಂತೋಷ. ಪ್ರಕಾಶ್ ಸರ್, ಅದಕ್ಕೆ ಬೇಕಾಗಿ ನಾವು ಅವರನ್ನ ಇವತ್ತು ಲಾಕ್ಡೌನ್ ನ ರಿಯಲ್ ಹೀರೋ ಅಂತ ಅವರನ್ನ ಪರಿಗಣಿಸಿಕೊಂಡು ಈ ಕಾರ್ಯಕ್ರಮ ಕೂರಿಸಿದ್ದೇವೆ ಸರ್. ಖಂಡಿತ. ಇದು ನೀವುಂಟಲ್ಲ, ನೀವು ಈ ಕಾರ್ಯ ಮಾಡಿದ್ದುಂಟಲ್ಲ ತುಂಬಾ ಉತ್ತಮದ್ದು ಕಾರ್ಯ. ನಾವಂದ್ರೆ ನಾನೀಗ ಏನ್ ಮಾತಾಡಿದ್ದೇನೆ ಅದು ಅವರ ಒಂದು ಅವರು ಮಾಡಿದ ಒಂದು ಕಾರ್ಯವಿಧಾನದ ಒಂದು 1% ಇರ್ಬೋದು. ಇನ್ನು ಎಷ್ಟೋ ವಿಷಯಗಳು ಹಾಗೆ ನಾನು ಹೇಳದೆ ಇರ್ಬೋದು. ಆದ್ರೆ ಜನರಿಗೆ ಇಂತ ಒಂದು ವ್ಯಕ್ತಿತ್ವದ ವ್ಯಕ್ತಿಯನ್ನು ಪರಿಚಯಿಸುವುದು, ಮತ್ತೆ ಜನರಲ್ಲಿ ಅವರೊಂದು ಬೆಂಚ್ ಮಾರ್ಕ್, ಅವರು ಅಂದ್ರೆ ಉಳಿದ ಒಂದು ವಾರ್ಡಿನ ಮಾದರಿ ಅವರು ಮಾದರಿ ಖಂಡಿತ ಮಾದರಿ ಅವರು. ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಸರ್, ನಿಜವಾಗಿಯೂ ರಿಯಲ್ ಹೀರೋ ನಾವು ಒಬ್ಬೊಬ್ಬರಲ್ಲ, ಇಡೀ ಸಂಘಟನೆ ಸೇರಿದರೆ ಮಾತ್ರ ಖಂಡಿತ ಎಲ್ಲರೂ. ನಮ್ಮ ಹಿಂದೆ ರಿಯಲ್ ಹೀರೋ ನಮಗಿಂತ ಹೆಚ್ಚು ಕೆಲಸ ಮಾಡಿದರು ನಮ್ಮ ಗಣೇಶೋತ್ಸವದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಉದ್ದೇಶವದೇ. ನಾವೇನಂದ್ರೆ ಟೋಟಲ್ ಆಗಿ ನಿಮ್ಮ ತಂಡವನ್ನ ನಮ್ಮ ರಿಯಲ್ ಹೀರೋಗಳು ಅಂತ ಅಂದ್ಕೊಳ್ತೇವೆ. ಅದ್ರ ಜೊತೆಗೆ ಒಬ್ಬ ಪರ್ಸನ್ ಅಲ್ಲ, ತಂಡವೇ ನಮ್ಮ ರಿಯಲ್ ಹೀರೋ ಅಲ್ಲ. ಖಂಡಿತ. ನೀವು ಯಾರೆಲ್ಲ ಊಟಕ್ಕೆ ಶ್ರಮ ಪಟ್ಟಿದ್ರು ನೀವೆಲ್ಲರೂ ಕೂಡ ರಿಯಲ್ ಹೀರೋಸ್. ಯಾಕಂದ್ರೆ ಅಷ್ಟು ಜನ ಇಲ್ಲಿ ಕೂರಿಸ್ಲಿಕ್ಕೆ ಆಗುದಿಲ್ಲ. ಅವರೆಲ್ಲರ ಪ್ರತಿನಿಧಿಯಾಗಿ ನಾವು ನಿಮ್ಮನ್ನ ಕೂರಿಸಿದ್ದೇವೆ. ನಮ್ಮ ಕರ್ತವ್ಯ ಹೇಳಿ ನಾವು ಮಾಡಿದ್ದೇವೆ. ಖಂಡಿತ. ಯಾಕೆಂದ್ರೆ ಕರ್ತವ್ಯವೇ ದೇವರು ಅಂತ ಹೇಳ್ತಾರೆ. ಏನು ಫಲಾಪೇಕ್ಷೆ ಇಲ್ಲ. ಕರ್ತವ್ಯ ಹೇಳಿ ಎಲ್ಲ ಇವರನ್ನು ಸೇರಿಸಿಕೊಂಡು ನಾವು ಕೆಲಸ ಮಾಡಿದ್ದೇವೆ. ಒಂದು ವಿಷಯ ನಾನು ಹೇಳಲಿಕ್ಕೆ ಬಯಸಬೇಕು. ಮನೆಯಲ್ಲಿ ಕೂತ್ಕೊಳ್ಳೋ ನಮ್ಮ ಸೋಮಣ್ಣರು, ಸೋಮಶೇಖರ್ ಭಟ್ರು, ಅವರು ನನಗೆ ದಿನಾ ಸಂಜೆ ನಮ್ದು ಈಗ ಲೈನಲ್ಲಿ ಆದ ನಂತರ 3-3:30 ಪ್ರತಿದಿನ ಫೋನ್ ಮಾಡ್ತಾರೆ. ಹೆಬ್ಬಾರ ಇವತ್ತು ಏನಾಯಿತು, ಎಷ್ಟು ಜನ ಆಯಿತು, ಹೇಗಾಯಿತು, ಕಮ್ಮಿ ಆಯಿತಾ, ಜಾಸ್ತಿ ಆಯಿತಾ, ಪ್ರತಿದಿನ ಅವರು ಮನೆಯಲ್ಲಿ ಅವರಿಗೆ ತುಡಿತಾ ಇರ್ತಾರೆ ಹೇಗೆ ಆಗ್ತಾ ಉಂಟು ಕೆಲಸ ಹೇಳಿ. ಅಂದ್ರೆ ಅದು ನಮ್ಮದು ಅನ್ನೋ ಒಂದು ಭಾವನೆ, ನಮ್ಮದು ಅನ್ನೋ ಭಾವನೆ ಖಂಡಿತವಾಗಿ ಅಂತ ಹಿರಿಯರ ಆಶೀರ್ವಾದ ನಮ್ಮ ಗಣೇಶೋತ್ಸವದ ಮೇಲೆ ಉಂಟು. ಖಂಡಿತ ಸರ್. ಯಶವಂತ್ ಸರ್ ಹಾಗೂ ಮಂಜುನಾಥ್ ಸರ್, ಇವತ್ತಿನ ದಿನ ನಾವು ಇವರನ್ನ ಕರೆದು ಪರಿಚಯಿಸಿರುವಂತಹ ಒಂದು ಕಾರಣ ಇಷ್ಟೇ. ಏನಂದ್ರೆ ಪ್ರಚಾರಕ್ಕೆ ಸಿಗದೆ ಅಥವಾ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇರುವಾಗ, ಅದು ಮಾದರಿ ಕೆಲಸಗಳು ಮತ್ತು ಜನರಿಗೆ ಬೇಕಾದಂಥ ಕೆಲಸಗಳನ್ನು ಮಾಡಿದಾಗ ಖಂಡಿತವಾಗಿಯೂ ಜನರ ಸಪೋರ್ಟ್ ಇರುತ್ತೆ, ದೇವರ ದಯೆ ಇರುತ್ತೆ. ಜೊತೆಗೆ ಯಾರಿಗೆಲ್ಲ ಇವ್ರ ವಿಚಾರಗಳು ಗೊತ್ತಿರಲ್ಲ ಅಂದರೆ ನಾವು ಅವ್ರನ್ನ ಪರಿಚಯ ಮಾಡೋದ್ರ ಮೂಲಕ ಇವರು ಮಾಡಿದಂಥ ಕಾರ್ಯಗಳು ಇನ್ನಷ್ಟು ಜನರಿಗೆ ಮಾದರಿಯಾಗಲಿ, ಅದೊಂದು ರೀತಿ ಬೇರೆಯವರು ತಿಳ್ಕೊಳ್ಳುವ ಹಾಗೆ ಆಗಲಿ.
ಎಲ್ಲರಲ್ಲೂ ಕೂಡ ಈ ಸೇವಾ ಮನೋಭಾವನೆ ಬೆಳೆಯುವ ಹಾಗೆ ಆಗಲಿ ಅನ್ನೋದು ಈ ನಮ್ಮ ಕಾರ್ಯಕ್ರಮದ ಉದ್ದೇಶ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ರಿಯಲ್ ಹೀರೋಸ್ಗಳ ಜೊತೆ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.